याति पुरुषोत्तमं स सर्ववित् भजति मां सर्वभावेन भारत. ಭರತವಂಶದವನಾದ ಅರ್ಜುನನೇ, ಯಾರು ನನ್ನನ್ನು ಸಂದೇಹವಿಲ್ಲದೆ ದೇವೋತ್ತಮ ಪರಮಪುರುಷನೆಂದು ತಿಳಿಯುತ್ತಾನೋ ಅವನು ಎಲ್ಲವನ್ನೂ ತಿಳಿದವನು. ಆದ್ದರಿಂದ ಆತನು ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನಿರತನಾಗಿರುತ್ತಾನೆ. ಭರತವಂಶದವನಾದ ಅರ್ಜುನನೇ, ಯಾರು ನನ್ನನ್ನು ಸಂದೇಹವಿಲ್ಲದೆ ದೇವೋತ್ತಮ ಪರಮಪುರುಷನೆಂದು ತಿಳಿಯುತ್ತಾನೋ ಅವನು ಎಲ್ಲವನ್ನೂ ತಿಳಿದವನು. ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಪಾಪರಹಿತನಾದ ಅರ್ಜುನನೇ, ಇದು ವೇದಗಳ ಅತ್ಯಂತ ರಹಸ್ಯವಾದ ಭಾಗ. ಇದನ್ನು ಅರ್ಥ ಮಾಡಿಕೊಂಡವನು ಬುದ್ಧಿವಂತನಾಗುತ್ತಾನೆ. ಅವನ ಎಲ್ಲ ಪ್ರಯತ್ನಗಳು ಪರಿಪೂರ್ಣವಾಗುತ್ತವೆ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಪುರುಷೋತ್ತಮಯೋಗೋ ನಾಮ ಪಂಚದಶೋಧ್ಯಾಯಃ. ಹರೇ ಕೃಷ್ಣ. ಕೀರ್ತನೆ ಮಾಡೋಣ. ಯಾಕೆ ಕ್ಲಾಸ್ ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ ಪ್ರಭುಜಿ. ಜಯ ರಾಧ ಮಾಧವ ಕುಂಜ ಬಿಹಾರಿ. ಜಯ ರಾಧ ಮಾಧವ ಕುಂಜ ಬಿಹಾರಿ. ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ. ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ. ಜಯ ರಾಧ ಮಾಧವ ಕುಂಜ ಬಿಹಾರಿ. ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ. ಯಶೋದಾನಂದನ ವೃಜ ಜನರಂಜನ. 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 ಯಮುನಾ ತೀರ ವನಚಾರಿ. ಜಯ ರಾಧ ಮಾಧವ ಕುಂಜ ಬಿಹಾರಿ. ಹರೆ ಕೃಷ್ಣ 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 ಹರೆ ಹರೆ. ಹರೆ ರಾಮ 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 ಹರೆ ಹರೆ. ಹರೆ ಕೃಷ್ಣ 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 ಹರೆ ಹರೆ. ಹರೆ ರಾಮ 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 ಹರೆ ಹರೆ. ಹರೆ ಕೃಷ್ಣ 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 ಹರೆ ಹರೆ. ಹರೆ ರಾಮ 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 ಹರೆ ಹರೆ. ಹರೇ ಕೃಷ್ಣ. ಇಸ್ಕಾನ್ ಶ್ರೀ ಶ್ರೀ ರಾಧಾ ಗೋವಿಂದ ಇಸ್ಕಾನ್ ಮಂಗಳೂರು ಅವರು ಆಯೋಜಿಸಿರುವಂತಹ 18 ದಿವಸಗಳಲ್ಲಿ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವಂಥ ಇವತ್ತಿನ ಅಧ್ಯಾಯ 15 ಪುರುಷೋತ್ತಮ ಯೋಗ. ನಾವೀಗ ಪ್ರಾರ್ಥನೆಯೊಂದಿಗೆ ಇವತ್ತಿನ ಈ ಅಧ್ಯಾಯವನ್ನು ಸ್ಟಾರ್ಟ್ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಮಮ ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೇ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ.
ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಓಕೆ, ಫೋನ್ ಥೋड़ा ಸೈಲೆಂಟ್ ಮಾಡಿ ಹಾಕ್ಬಿಡ್ತೇನೆ. ಓಕೆ, ಸೊ ನಿನ್ನಿನ ಅಧ್ಯಾಯ ಪ್ರಕೃತಿಯ ಮೂರು ಗುಣಗಳು. ಪ್ರಕೃತಿಯ ಮೂರು ಗುಣಗಳು ಯಾವುದು? ಸತ್ವಗುಣ, ರಜೋಗುಣ, ತಮೋಗುಣ. ಸೊ ಮೂರು ಗುಣಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಗುಣ ಯಾವುದು? ಸತ್ವಗುಣ. ಈಗ ಈ ಮೂರು ಗುಣಗಳು ಹೇಗೆ ನಮ್ಮನ್ನ ಬಂಧಿಸ್ತಾ ಇದ್ದಾವೆ? ಸತ್ವಗುಣದಲ್ಲಿ ಜ್ಞಾನ ಮತ್ತು ಸುಖ, ರಜೋಗುಣದಲ್ಲಿ ಲೋಭ, ಬಯಕೆ, ಆಸೆ, ಲೋಭ, ಇತ್ಯಾದಿ. ಮೋಹ. ತಮೋಗುಣ ಆಲಸ್ಯ ಗುಣ, ಉದಾಸೀನ, ಕತ್ತಲು, ಉದಾಸೀನತೆ. ಹುಚ್ಚು. ಅದು ಜಾಸ್ತಿ ಆಗಿ ಅವರು ಭ್ರಾಂತಿಗೆ ಒಳಗಾಗ್ತಾರೆ. ಮತ್ತೆ ರಜೋಗುಣ ತಮೋಗುಣದಲ್ಲಿ ಭಕ್ತಿ ಮಾಡುವ ಅವಕಾಶ ಇರುವುದಿಲ್ಲ. ಅಟ್ಲಿ ಸತ್ವಗುಣದಲ್ಲಿ ಭಕ್ತಿಯನ್ನು ಅಂದ್ರೆ ಈಗ ಸತ್ವಗುಣದಲ್ಲಿ ಅವರು ಯಾರಾದರೂ ಶರೀರ ತ್ಯಾಗ ಮಾಡಿದರೆ ಅವರು ಉನ್ನತ ಲೋಕಗಳಿಗೆ ಹೋಗ್ತಾರೆ. ತಮೋಗುಣದಲ್ಲಿ ಯಾರಾದರೂ ಸತ್ತರೆ ಅವರು ಪ್ರಾಣಿಗಳಾಗಿ ಹುಟ್ಟುತ್ತಾರೆ, ಇಲ್ವಾ ನರಕ ಲೋಕಗಳಿಗೆ ಹೋಗ್ತಾರೆ. ರಜೋಗುಣದಲ್ಲಿ ಸತ್ತರೆ ಏನಾಗತ್ತೆ? ಮನುಷ್ಯ ಜನ್ಮ ತಗೊಂಡು ಅವರು ಮತ್ತೆ ಇಲ್ಲೇ ಹುಟ್ಟುತ್ತಾರೆ, ಭೂಮಿ ಮೇಲೆ ಲೋಭ ಮಾಡಲಿಕ್ಕೆ, ಮೋಹ ಮಾಡಲಿಕ್ಕೆ. ಅಪರಿಪೂರ್ಣ ಆಸೆಗಳು ಇರುತ್ತಲ್ಲ, ಆ ಆಸೆಗಳನ್ನ ಪೂರ್ಣ ಮಾಡ್ಕೊಳ್ಳುವ ಇನ್ನೊಂದು ಅವಕಾಶ ಭಗವಂತ ಅವನು ಅಲ್ಲಿಯೂ ಸಹಿತ ಅವನು ಎಷ್ಟು ದಯಾಳು ಅಂದ್ರೆ, ಆಯ್ತಪ್ಪ ನಿನಗಷ್ಟು ಆಸೆ ಇದೆಯಾ ಬದುಕಬೇಕು ಇಲ್ಲೇ ಅಂತ, ಇನ್ನೂ ಆಸೆ ಇದೆಯಾ? ಏನೇನೋ ಆಸೆಗಳಿರತ್ತಲ್ಲ, ಆಸೆಗಳನ್ನ ಪೂರೈಸ್ಕೊ ಬಾ, ಇಲ್ಲೇ ಹುಟ್ಟು. ಆಸೆ ಎಲ್ಲಿ ಪೂರೈಸುತ್ತೆ? ನೆವರ್ ಎಂಡಿಂಗ್ ಆಸೆ ಇರೋದ್ರಿಂದ ಅದು ಪೂರೈಸೋದಿಲ್ಲ. ಅದೇ ರೀತಿಯಾಗಿ ಮೂರು ಗುಣಗಳನ್ನು ಮೀರಿದವನು ಹೇಗಿರ್ತಾನೆ ಅನ್ನೋದ್ರ ಬಗ್ಗೆ ಭಗವಂತ ಹೇಳ್ತಾನೆ. ಮೂರು ಗುಣವನ್ನ ಮೀರಿದವನು ಹೇಗಿರ್ತಾನೆ? ಹಾಗಿದ್ರೆ ಅರ್ಜುನನ ಪ್ರಶ್ನೆ, ಅದಕ್ಕೆ ಭಗವಂತ ಉತ್ತರ ಕೊಡ್ತಾನೆ. ಸೊ ಮೂರು ಗುಣಗಳನ್ನ ಮೀರ್ಬೇಕಂದ್ರೆ ನಾವೇನ್ ಮಾಡ್ಬೇಕು? ದೇವನ ಭಕ್ತಿ ಮಾಡ್ಬೇಕು, ಧ್ಯಾನ ಮಾಡ್ಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಮೂರು ಗುಣಗಳನ್ನ ಮೀರಿದವನು ಹೇಗೆ? ಶೀತೋಷ್ಣ, ಸಮ, ಸುಖ, ದುಃಖ, ಯಾವುದನ್ನು ಅಂದ್ರೆ ಯಾವುದಕ್ಕೂ ಅವನು ಆಸೆ ಪಡುವುದಿಲ್ಲ, ಅಥವಾ ಇಲ್ಲದೆ ಇದ್ರೆ ಯಾವುದು ಅಂದ್ರೆ ಅದಕ್ಕೆ ಬಯಸುವುದು ಇಲ್ಲ. ಅವನು ತಟಸ್ಥನಾಗಿಯೇ ಪ್ರತಿಯೊಂದು ಇರುವುದರಿಂದ ಅವನಿಗೆ ಚಿನ್ನದ ತುಂಡು, ಮಣ್ಣಿನ ಹೆಂಟೆ, ಅಥವಾ ಒಂದು ಕಬ್ಬಿಣದ ಪೀಸ್, ಯಾವ್ದಾದ್ರು ಎಲ್ಲವೂ ಒಂದೇ ತರ ಕಾಣಿಸುತ್ತೆ. ಎಲ್ಲಾ ಶತ್ರುಗಳು ಮತ್ತೆ ಮಿತ್ರರು ಎರಡು ಒಂದೇ ಅವನಿಗೆ. ಸೊ ಈ ರೀತಿಯಾಗಿ ಅವನು ಯಾವುದೇ ರೀತಿಯಾದಂತಹ ಯಾವುದಕ್ಕೂ ಅಂಟುಕೊಳ್ಳದೆ ಅವನು ಇರಬೇಕು ಅನ್ನುವಂಥದ್ದು. ಆ ರೀತಿಯಾಗಿ ಇರ್ತಾನೆ ಈ ಮೂರು ಗುಣಗಳನ್ನ ಮೀರಿದವನು. ಆದ್ರಿಂದ ಅವನು ಈ ಐಹಿಕ ಪ್ರಪಂಚದಲ್ಲಿಯೇ ಇದ್ದು ಸಹಿತ ಈ ಗುಣಗಳನ್ನ ಹೊಂದಿದ್ರೆ ಅವನು ಖಂಡಿತವಾಗಿಯೂ ಎಲ್ಲಾ ಗುಣಗಳನ್ನು ಮೀರಿದವನಾಗಿರ್ತಾನೆ. ಅವನು ಶುದ್ಧ ಭಕ್ತಿ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತಾನೆ. ಇವತ್ತಿನ ಅಧ್ಯಾಯ ಭಗವಂತ ಯಾಕೆ ಅವನನ್ನ ಪುರುಷೋತ್ತಮ ಅಂತ ಹೇಳ್ತಾರೆ? ನಾವಿರುವಂತಹ ಲೋಕ ಇದು ಮನೆ, ನಮ್ಮ ಶಾಶ್ವತ ಮನೆನೋ ಅಥವಾ ಯಾವುದೋ ಒಂದು ಹೋಟೆಲ್ ತರನೋ ಅಂತ ಹೇಳ್ಕೊಳ್ಳುವಂತಹದ್ದು. ಈ ಭಗವಂತನ ಪ್ರಪಂಚದ ಬಗ್ಗೆ ಅವನು ಹೇಳ್ತಾನೆ, ಅದು ಏನು ಅನ್ನುವಂತಹದ್ದು 15.6 ರಿಂದ 15.11
ಶ್ಲೋಕಗಳು ಅದ್ರ ಬಗ್ಗೆ ಹೇಳ್ತಾನೆ ಅವನು. ಮತ್ತೆ ಎಲ್ಲವನ್ನ ಅಂದ್ರೆ ನಾವ್ ಹೇಳ್ತೇವೆ ಸ್ಥಿತಿ ಪಾಲಕ ತಾನು ಅನ್ನುವಂತಹದ್ದನ್ನ ಹೇಳ್ತಾನೆ. ಮತ್ತೆ ಈ ಭಗವದ್ಗೀತೆಯ ಒಂದು ಎಸೆನ್ಸ್, ಸಾರಾಂಶ, ಅಥವಾ ಅದರ ಒಂದು ಏನ್ ಹೇಳ್ತೇವೆ ಅದಕ್ಕೆ, ಭಗವದ್ಗೀತೆಯ ಒಂದು ಸಾರಾಂಶ ಈ 16ರಿಂದ 24 ಶ್ಲೋಕಗಳಲ್ಲಿ ಮತ್ತೆ ಅದು ನಮಗೆ ಇಲ್ಲಿ ಹೇಳಲಾಗಿದೆ ಈ ಅಧ್ಯಾಯದಲ್ಲಿ. ಈಗ ಶ್ರೀ ಶ್ರೀ ರಾಧಾ ಗೋವಿಂದ ಶ್ರೀಲಾ ಪ್ರಭುಪಾದರು ಶ್ರೀ ನಾಮನಿಷ್ಠಾದಾಸ್ ಪ್ರಭುಜಿಯವರ ಚರಣ ಕಮಲಾರ್ಗವಂದ ಬಗ್ಗೆ ವಂದಿಸ್ತಾ ಇವತ್ತಿನ ಈ ಅಧ್ಯಾಯವನ್ನು ನಾವು ಸ್ಟಾರ್ಟ್ ಮಾಡೋಣ. ಶ್ರೀ ಭಗವಾನು ವಾಚ ಊರ್ಧ್ವಮೂಲಂ ಅಧಃ ಶಾಖ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಹರೇ ಕೃಷ್ಣ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು: ಬೇರುಗಳು ಮೇಲಿರುವ ಮತ್ತು ರಂಬೆಗಳು ಕೆಳಗಿರುವ ಅವಿನಾಶಿಯಾದ ಅಶ್ವತ್ಥ ವೃಕ್ಷದೊಂದಿಗೆ ಅದರ ಎಲೆಗಳು ವೇದ ಮಂತ್ರಗಳು ಎಂದು ಹೇಳುತ್ತಾರೆ. ಈ ಮರವನ್ನು ತಿಳಿದವನು ವೇದಗಳನ್ನು ತಿಳಿದವನು. ಇಲ್ಲಿ ಭಗವಂತ ಹರೇ ಹೇಳ್ತಿರುವಂತಹದ್ದು ಈ ಒಂದು ಐಹಿಕ ಪ್ರಪಂಚವನ್ನ ಬೇರುಗಳು ಮೇಲಿರುವ ರೆಂಬೆಗಳು ಕೆಳಗಿರುವ ಅಶ್ವತ್ಥ ಮರಕ್ಕೆ ಹೇಳಿದ್ದಾನೆ. ನೀವು ಇಂತಹ ಮರವನ್ನ ಎಲ್ಲಿ ನೋಡ್ತೀರಾ? ಬೇರುಗಳು ಮೇಲಿರುವಂತಹದ್ದು ಮತ್ತು ರೆಂಬೆಗಳು ಕೆಳಗಿರುವಂತಹ ಮರ ನಮಗೆ ಕಾಣಲಿಕ್ಕೆ ಎಲ್ಲಿ ಸಿಗತ್ತೆ? ಪಾಚಕ ಕ್ಷೇತ್ರದಲ್ಲೊಂದುಂಟು. ಪಾಜಕ ಕ್ಷೇತ್ರದಲ್ಲಿ, ಉಡುಪಿಯಲ್ಲಿ ಮಧ್ವಾಚಾರ್ಯರು ಹುಟ್ಟಿದ ಜಾಗ, ಹುಟ್ಟಿದ ಜಾಗ. ಅಲ್ಲಿ ತಲೆ ಕೆಳಗಾಗಿದೆಯಾ ಮರ? ಅಂದ್ರೆ ಬೇರು ಹೇಳ್ತಾರೆ ಮೇಲಿರೋದು, ರೆಂಬೆ ಕೆಳಗಿರೋದು ಅಂತ. ಆ ಮೇಲ್ಗಡೆ ಇದು ರೆಂಬೆ ಇರೋದಂತ. ಆದ್ರೆ ಅಶ್ವತ್ಥ ಮರ ಅದು ಗೊತ್ತಿಲ್ಲ. ಆ ಅಶ್ವತ್ಥ ಮರನ ಯಾವ್ದು ಗೊತ್ತಿಲ್ಲ. ಅದು ಅಶ್ವತ್ಥ ಮರ ಅಲ್ಲ ಪ್ರಭುಜಿ, ಎಲ್ಲ ಕಡೆ ಇರ್ತದೆ. ಯಾಕಂದ್ರೆ ಮರದಲ್ಲಿ ಬೇರು ಸಹ ಇರ್ತದೆ, ನೇಲ್ತದೆ, ಕೆಳಗೆ ಬೇರು ಇರ್ತದೆ, ಅದು ರಂಬೆ ಆಗ್ಬಹುದು ಅಂತ ನನ್ನ ಅನಿಸಿಕೆ. ತಲೆ ಕೆಳಗಾಗಿರುವಂತಹ ಮರ ಎಲ್ಲಿ ಸಿಗತ್ತೆ ನಮಗೆ ನೋಡ್ಲಿಕ್ಕೆ? ಮರ ಯಾವಾಗಲೂ ತಲೆ ಕೆಳಗಾಗಿರೋದು ನಾವು ನೋಡೋದು ಒಂದು ಅದು ನೆರಳಲ್ಲಿ, ನೀರಿನಲ್ಲಿ. ನೀರಿನ ನದಿಯ ತಟದಲ್ಲಿ ನಾವು ನಿಂತ್ಕೊಂಡು ನೀರಿನಲ್ಲಿ ಅದರ ನೆರಳನ್ನ ನೋಡಿದ್ರೆ ತಲೆ ಕೆಳಗಾಗಿ ಕಾಣಿಸುತ್ತೆ. ಇಲ್ಲ ಅಂದ್ರೆ ಹೀಗೆ ಉಲ್ಟಾ ಇರುವಂತ ಮರ ನಮ್ಗೆಲ್ಲ ಕಾಣಿಸುತ್ತೆ? ಎಲ್ಲೂ ಕಾಣೋದಿಲ್ಲ. ಅಂದ್ರೆ ಕೆಲವು ಮರ ಮೇಲೆ ಹೋಗಿ ಅಲ್ಲಿಂದ ಕೆಲವು ಬೇರು ಬಿಡತ್ತೆ, ಅದು ಬೇರೆ. ಆದ್ರೆ ಬೇರು ಮೇಲಿದ್ದು ಪೂರ್ತಿ ಎಲ್ಲಾ ಕೆಳಗೆ ಇನ್ನೂ ದೊಡ್ಡದಾಗ್ತಾ ಹೋಗುತ್ತಲ್ಲ, ಅದೀಗ ಬೆಳೀತಾ ಹೋಗುತ್ತದು ಕೆಳಗಡೆ. ಉಲ್ಟಾ ಮರ ಇರ್ಲಿಕ್ಕೆ ಸಾಧ್ಯನಾ? ಬೇರೆ ಕೆಳಗಿರ್ಲೇಬೇಕು, ಅಲ್ಲಿಂದಾನೇ ನೀರು ಹೀರ್ಕೊಳ್ಬೇಕು. ಸೊ ಆದ್ರಿಂದ ಅಂತಹ ಮರ, ಅಂತಹ ಅವಿನಾಶಿಯಾದ ವೃಕ್ಷ ಒಂದಿದೆ ಅಂತ ಹೇಳ್ತಾನೆ. ಈ ವೃಕ್ಷ ಯಾವುದು ಅಂದ್ರೆ ಇದು ಐಹಿಕ ಪ್ರಪಂಚ. ಈ ಐಹಿಕ ಪ್ರಪಂಚದಲ್ಲಿ ಈ ವೃಕ್ಷದ ಎಲೆಗಳು ಅಂದ್ರೆ ಯಾವುದು? ವೇದ ಮಂತ್ರಗಳು. ಈ ಮರವನ್ನ ಯಾರು ಅರ್ಥ ಮಾಡಿಕೊಳ್ತಾನೆ ಅವನು ವೇದಗಳನ್ನ ಅರ್ಥ ಮಾಡಿಕೊಂಡಿದ್ದಾನೆ ಅನ್ನೋದನ್ನ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಸೊ ಆದ್ರಿಂದ ಈ ಯಾಕೆ ಅವನು ಹೇಳ್ತಾ ಇದ್ದಾನೆ ಇದ್ರ ಬಗ್ಗೆ ಅನ್ನುವಂಥದ್ದನ್ನ ನಾವು ನೋಡೋಣ. ಅಧಶ್ಚೋರ್ಧ್ವಂ ಪ್ರಸೃತಾ ತಸ್ಯ ಶಾಖಾ ಗುಣ ಪ್ರವೃದ್ಧ ವಿಷಯ ಪ್ರವಾಲಾಹ ಅಧಶ್ಚ ಮೂಲಾನ್ಯನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೆ. ಈ ಮರದ ಬೇರುಗಳು ಕೆಳಮುಖವಾಗಿಯೂ ಮೇಲ್ಮುಖವಾಗಿಯೂ ಹರಡಿಕೊಂಡಿವೆ. ಐಹಿಕ ಪ್ರಕೃತಿಯ ಗುಣತಂತ್ರ ಗುಣತ್ರಯಗಳು ಅದನ್ನು ಪೋಷಿಸುತ್ತವೆ. ಇಂದ್ರಿಯಗಳ ವಸ್ತುಗಳ ಇದರ ಕುಡಿಗಳು. ಈ ಮರಕ್ಕೆ ಕೆಳಮುಖವಾದ ಬೇರುಗಳು ಉಂಟು. ಇವು ಮನುಷ್ಯ ಕುಲದ ಫಲಾಪೇಕ್ಷಿತ ಕರ್ಮಗಳೊಂದಿಗೆ ಬಂಧಿತವಾಗಿವೆ. ಈ ಮರದ ಬೇರುಗಳು ಕೆಳಮುಖವಾಗಿಯೂ ಬೇರುಗಳು ಬರ್ತಾ ಇದೆ, ಹರಡಿಕೊಂಡಿದೆ ಈ ಮರ, ಈ ಐಹಿಕ ಪ್ರಪಂಚದ ಮರ. ಈ ಮರವನ್ನ ಯಾವುದು ಪೋಷಿಸ್ತಾ ಇರುವಂತಹದ್ದು? ಈ ಸತ್ವರಜ ತಮೋ ಗುಣಗಳು ಈ ಮರವನ್ನ ಪೋಷಿಸ್ತಾ ಇದೆ. ಈ ಮರಕ್ಕೆ ಕೆಳಮುಖವಾದ ಬೇರುಗಳು ಉಂಟು. ಇವು ಯಾವುದು? ಮನುಷ್ಯ ಕುಲದ ಫಲಾಪೇಕ್ಷಿತ ಕರ್ಮಗಳೊಂದಿಗೆ ಬಂಧಿತವಾಗಿವೆ. ಈ ಬೇರುಗಳು
ಯಾವುದರ ಜೊತೆಗೆ ಫಲಾಪೇಕ್ಷಿತ ಅಂದ್ರೆ ಅಷ್ಟು ಆ ಫಲಾಪೇಕ್ಷಿತ ಕರ್ಮಗಳು ನಮ್ಮನ್ನು ಹೇಗೆ ಹಿಡಿದಿಟ್ಕೊಳ್ತವೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಕೋಬೇಕು. ನಾವು ಫಲಾಪೇಕ್ಷಿತ ಕರ್ಮಗಳನ್ನು ಮಾಡಿದರೆ ಆ ರೀತಿಯ ಕೆಲವು ಬೇರುಗಳು, ಕೆಳಮುಖವಾದ ಬೇರುಗಳು ಅಷ್ಟು ನಮ್ಮನ್ನ ಅದಕ್ಕೆ ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳುವಂತ, ಅಂದ್ರೆ ಅದು ಬೇರೆ ಕೆಳಮುಖವಾದ ಬೇರಿಗೆ ಭಗವಂತ ಇಲ್ಲಿ ಹೋಲಿಸಿದ್ದಾನೆ. ಆದ್ರಿಂದ ಈ ಐಹಿಕ ಪ್ರಪಂಚ ಅನ್ನುವಂಥದ್ದೇ ಹೀಗೆ ಅಂತ, ಇದು ಒಂದು ಅಶ್ವತ್ಥ ಮರಕ್ಕೆ ಹೋಲಿಸಿದ್ದಾನೆ. ಯಾಕೆಂದ್ರೆ ಇದು ಅಶ್ವತ್ಥ ಮರ ಪವಿತ್ರವಾದದ್ದು. ಆದರೆ ಈ ಅಶ್ವತ್ಥ ಮರ ಅಂದ್ರೆ ಅದು ಭಗವಂತನ ಸೃಷ್ಟಿಯಾಗಿರುವುದರಿಂದ ಅವನು ಅಶ್ವತ್ಥ ಮರಕ್ಕೆ ಹೋಲಿಸಿದ. ಅಂದ್ರೆ ಈ ಅಶ್ವತ್ಥ ಮರದ ಆಸರೆಯಲ್ಲಿ ಜೀವಿಗಳು ಇರ್ತಾರೆ ಅನ್ನುವಂತಹದ್ದು ಇಲ್ಲಿ. ಅಂದ್ರೆ ಹೇಗೆ ಅದರ ಎಲೆಗಳು, ವೇದ ಮಂತ್ರಗಳು, ತಲೆಕೆಳಗಾಗಿರುವಂತಹ ಬೇರು, ಕೆಳಮುಖವಾಗಿರುವಂತಹ ಬೇರುಗಳು ಸಹಿತ ಅದನ್ನ ಹೇಳ್ತಾನೆ ಅವನು, ಕರ್ಮ ಫಲಗಳು ಆ ರೀತಿಯಾಗಿ ಹೇಳ್ತಾ ಇದ್ದಾನೆ. ಇದನ್ನ ಪೋಷಿಸ್ತಾ ಇರುವಂತಹದ್ದು ಈ 3 ಗುಣಗಳು ಅನ್ನುವಂತಹದ್ದನ್ನ. ನ ರೂಪಮಸ್ಯೇಹ ತಥೋಪಲಭ್ಯತೆ ನಾಂತೋ ನ ಚಾರ್ದೀನ್ ನಜ ಸಂಪ್ರತಿಷ್ಠಾ ಅಶ್ವತ್ಥಮೇನಂ ಸವಿರೂಢ ಮೂಲಂ ಅಸಂಗ ಶಸ್ತ್ರೇಣ ದೃಢೇನ ಚಿತ್ವಾ ತಥಾ ಪದಂ ತತ್ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾ ನ ನಿವರ್ತಂತಿ ಭೂಯಃ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯತಃ ಪ್ರವೃತ್ತಿ ಪ್ರಸೃತ ಪುರಾಣಿ. ಹರೇ ಕೃಷ್ಣ. ಈ ಮರದ ನಿಜವಾದ ರೂಪವನ್ನು ಈ ಜಗತ್ತಿನಲ್ಲಿ ಕಾಣಲಾಗುವುದಿಲ್ಲ. ಅದರ ಅಂತ್ಯ, ಆದಿ ಅಥವಾ ಅಸ್ಥಿವಾರಗಳನ್ನು ಯಾರು ಅರ್ಥ ಮಾಡಿಕೊಳ್ಳಲಾರರು. ಆದರೆ ಮನುಷ್ಯನು ದೃಢ ಮನಸ್ಸಿನಿಂದ ಅನಾಸಕ್ತಿಯ ಶಸ್ತ್ರದಿಂದ ದೃಢವಾದ ಬೇರಿರುವ ಈ ಮರವನ್ನು ಕಡಿದು ಹಾಕಬೇಕು. ಅನಂತರ ಯಾವ ಸ್ಥಳಕ್ಕೆ ಒಮ್ಮೆ ಹೋದರೆ ಮತ್ತೆ ಹಿಂದಿರುಗುವುದಿಲ್ಲವೋ ಆ ಸ್ಥಳವನ್ನು ಹುಡುಕಬೇಕು. ಅಲ್ಲಿ ದೇವೋತ್ತಮ ಪರಮ ಪುರುಷನಿಗೆ ಶರಣನಾಗಬೇಕು. ಅನಾದಿ ಕಾಲದಿಂದ ಎಲ್ಲವೂ ಅವನಿಂದಲೇ ಪ್ರಾರಂಭವಾಯಿತು, ಎಲ್ಲ ಅವನಿಂದಲೇ ವಿಸ್ತಾರಗೊಂಡಿದೆ. ಹರೇ ಕೃಷ್ಣ. ಸೊ ಈ ಮರ ಎಷ್ಟು ಸದೃಢವಾಗಿದೆ, ಎಷ್ಟು ಗಟ್ಟಿಯಾಗಿದೆ ಅಂದ್ರೆ ಅದನ್ನ ಅಷ್ಟು ಸುಲಭವಾಗಿ ನಾವು ಆ ಮರವನ್ನ ಸಾಯಿಸ್ಲಿಕ್ಕೆ, ಕಡ್ದಾಕ್ಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಭಗವಂತ ಅದಕ್ಕೆ ಹೇಳ್ತಾನೆ, ಇದರ ನಿಜವಾದ ರೂಪ ಇಲ್ಲಿಲ್ಲ. ನಿಜವಾದ ರೂಪ ಎಲ್ಲಿದೆ? ಇದು ಒಂದು ಭ್ರಮೆ ಅಷ್ಟೇ. ನಿಜವಾದ ರೂಪ ಎಲ್ಲಿದೆ? ಈ ಮರದ ನಿಜವಾದ ಇದು ನೆರಳು ಅಂತ. ಅಂದ್ರೆ ನೀರಿನಲ್ಲಿ ನಾವು ಹೇಗೆ ತಲೆ ಕೆಳಗಾದ ಮರದ ನೆರಳನ್ನ ನೋಡ್ತೇವೋ ಅದೇ ರೀತಿಯಾಗಿ ಇಂತಹ ಒಂದು ಈ ಅಶ್ವತ್ಥ ಮರದ ನಿಜವಾದ ರೂಪ ಎಲ್ಲಿದೆ? ಅದು ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಇದೆ. ಅದರಿಂದ ಇದು ಇಲ್ಲಿರುವಂತಹದ್ದು ಏನದು? ಅದು ನಿಜವಾದ ರೂಪವಲ್ಲ, ಅದು ಆ ನಿಜವಾದ ರೂಪದ ಒಂದು ನೆರಳು ಅಷ್ಟೇ ಇಲ್ಲಿರುವಂತಹದ್ದು. ಅದರಿಂದ ಅದನ್ನೇ ನಾವು ಭ್ರಮೆ ಅಂತ ಕರೆಯುವಂತಹದ್ದು, ಇಲ್ಯೂಷನ್ ಅಂತ. ನಮ್ಗನ್ಸತ್ತೆ ಇದೇ ಶಾಶ್ವತವಾದದ್ದು ಅಂತ, ಆದರೆ ಇದು ಶಾಶ್ವತವಾದದ್ದಲ್ಲ ಅಂತ ನಮಗೆ ತಿಳಿಸ್ಲಿಕ್ಕೆ ಭಗವಂತ ಈ ರೀತಿಯಾಗಿ ಒಂದು ಪವಿತ್ರವಾದಂತಹ ಅಶ್ವತ್ಥ ವೃಕ್ಷಕ್ಕೆ ಅದನ್ನು ಹೋಲಿಸಿದ್ದಾನೆ. ಆದರೆ ಜೀವಿಗೆ ಏನು, ಇಲ್ಲಿ ಎಲ್ಲ ಅನುಭವಿಸ್ಕೊಂಡು ಅವನು ವಾಪಸ್ ಭಗವಂತನ ಹತ್ರ ಹೋಗ್ಬೇಕಾದ್ರೆ ಆ ರೀತಿಯಾಗಿ ಹೇಗೆ ಮಾಡಬೇಕು ಅಂತ ಅವನು ಹೇಳ್ತಾನೆ ಅಂದ್ರೆ, ಇಲ್ಲಿ ಅಸಂಗ ಶಸ್ತ್ರೇಣ, ಯಾವುದೇ ರೀತಿಯಾದಂಥ ಆಸಕ್ತಿಯನ್ನು ನಾವಿಲ್ಲಿ ಯಾವುದಕ್ಕೂ ಬೆಳೆಸ್ಕೊಳ್ಬಾರದು, ನಿರಾಸಕ್ತರಾಗಿ ಇರಬೇಕು ಅನ್ನೋದನ್ನು ಹೇಳ್ತಾನೆ. ಆದ್ರಿಂದ ಅನಾಸಕ್ತಿ ಯಾವುದಕ್ಕೂ ನಾವು ಅಂಟುಕೊಳ್ಳದೆ, ಯಾವುದರ ಮೇಲೆಯೂ ಹೆಚ್ಚು ಆಸಕ್ತಿ ಇಲ್ಲದೆ, ಅಂದ್ರೆ ನಿರಾಸಕ್ತರಾಗಿ ನಾವು ಇದ್ದಾಗ ಆ ಮರವನ್ನು ನಾವು ಕಡಿಯಬಹುದು. ಅದರಿಂದ ಅಸಂಗ ಶಸ್ತ್ರೇಣ, ಈ ಭೌತಿಕ ಪ್ರಪಂಚದ ಈ ಸದೃಢ ಮರವನ್ನ ನಾವು ಹೇಗೆ ಕಡಿಬೇಕು? ಅಸಂಗ ಶಸ್ತ್ರೇಣ, ಅಂದ್ರೆ ನಿರಾಸಕ್ತಿ ಎಂಬ ಶಸ್ತ್ರದಿಂದ ನಾವು ಅದನ್ನ ಕಡಿಬೇಕು ಅನ್ನುವಂಥದ್ದನ್ನ ಹೇಳ್ತಾನೆ. ಆದ್ರಿಂದ ಇದು ಅಷ್ಟು ಮಾಡಿದ ಮೇಲೆ, ಅಂದ್ರೆ ಎಲ್ಲ ಐಹಿಕ ಪ್ರಪಂಚದ ತ್ರಿಗುಣಗಳ ಬಂಧನದಿಂದ ನಾವು ಬಿಡಿಸ್ಕೊಂಡ ಮೇಲೆ ನಾವೇನ್ ಮಾಡಬೇಕು? ಎಲ್ಲಿಗೆ ಹೋದರೆ ನಾನು ಮತ್ತೆ ವಾಪಸ್ ಬರುವುದಿಲ್ವೋ, ಪುಣ್ಯ ಪವಿತ್ರ ಕ್ಷೇತ್ರಗಳಿಗೆ, ವೃಂದಾವನ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂತಹ ಪವಿತ್ರ ಕ್ಷೇತ್ರಗಳು, ಎಲ್ಲಿ ನಾವು ಹೋದ್ರೆ ನಮಗೆ ಮೋಕ್ಷ ಸಿಗತ್ತೆ, ಸಿದ್ಧಿ ಕ್ಷೇತ್ರಗಳು ಅಂತ ಹೇಳ್ತಾರೆ. ಅಂತಹ ಕ್ಷೇತ್ರಗಳಿಗೆ ಹೋಗಿ ಭಗವಂತನ ಸೇವೆಯನ್ನ ಮಾಡಿಕೊಂಡು ಮತ್ತೆ ಆ ಸ್ಥಳವನ್ನು ಅವರು ಹುಡುಕೊಂಡು ಅಲ್ಲಿ ಹೋಗಬೇಕು. ಅಲ್ಲಿ ದೇವೋತ್ತಮ ಭಗವಂತನಿಗೆ ಶರಣಾಗತರಾಗಬೇಕು.
ಹೇಗೆ ಆ, ಬಿಲ್ವಮಂಗಲ ಠಾಕೂರರು ಎಲ್ಲವನ್ನ ಬಿಟ್ಟು ಹೇಗೆ ಇದಕ್ಕೆ ಹೋಗ್ತಾರೆ, ಅಥವಾ ಕೊನೆಯದಾಗಿ ಅಜಾಮಿಳ ಹೇಗೆ ಎಲ್ಲವನ್ನ ಬಿಟ್ಟು ಅವನು ಬದರಿಕಾಶ್ರಮಕ್ಕೆ ಹೋಗ್ತಾನೆ. ಅಲ್ಲಿ ಹೋಗಿ ಭಗವಂತನ ಸೇವೆ ಮಾಡಿಕೊಂಡು ಅಸಂಗ ಶಸ್ತ್ರದಿಂದ ಅವನು ಈ ಎಲ್ಲ ಭೌತಿಕ ಪ್ರಪಂಚದ ಇದನ್ನೆಲ್ಲ ಬೀಳಿಸ್ಕೊಂಡು ಅವನು ಹೇಗೆ ಅಲ್ಲಿ ಮತ್ತೆ ಭಗವದ್ಧಾಮವನ್ನು ಸೇರ್ತಾನೆ. ಸೊ ದೇವೋತ್ತಮ ಪರಮಪುರುಷನಿಗೆ ಅಲ್ಲಿ ಹೋಗಿ ನಾವು ಶರಣಾಗತರಾಗಬೇಕು. ಅನಾದಿ ಕಾಲದಿಂದ ಭಗವಂತ ಹೇಳ್ತಾ ಇರುವಂಥದ್ದು ಏನಂದ್ರೆ ಎಲ್ಲವೂ ಅವನಿಂದಲೇ ಅನಾದಿ ಕಾಲ ಅಂದ್ರೆ ಏನು? ಆದಿಯೇ ಇಲ್ಲದಂತಹ ಕಾಲ. ಈ ಮೂಲವನ್ನು ಹುಡ್ಕೊಂಡು ನಾವು ಎಲ್ಲಿಗೆ ಹೋಗ್ತೇವೆ? ಈ ಮೂಲವನ್ನು ಹುಡ್ಕೊಂಡು ಹೋದ್ರೆ ಅದು ಕೃಷ್ಣನಲ್ಲಿಯೇ. ಆದರೆ ಆ ಕೃಷ್ಣನಿಗೆ ಮೂಲ ಇಲ್ವೇ ಇಲ್ಲ. ಅವನಿಗೆ ಆದಿ ಮಧ್ಯ ಅಂತ್ಯ ಏನೂ ಇಲ್ಲದೆ ಇರುವಂತಹವನು ಕೃಷ್ಣ. ಆದ್ರಿಂದ ಅನಾದಿ ಕಾಲದಿಂದ ಎಲ್ಲವೂ ಭಗವಂತನಿಂದ, ಕೃಷ್ಣನಿಂದ ಪ್ರಾರಂಭವಾಯಿತು. ಎಲ್ಲವೂ ಅವನಿಂದಲೇ ವಿಸ್ತಾರಗೊಂಡಿದೆ. ಎಲ್ಲವೂ ಅವನಿಂದಲೇ ವಿಸ್ತಾರಗೊಂಡಿದೆ. ಆದ್ರಿಂದ ನಾವು ಈ ವಿಸ್ತರಣೆಗೆ ಏನ್ ಹೇಳ್ತೇವೆ? ಪ್ರತಿಯೊಂದನ್ನು ಅವನಿಗೆ ಸೇರಿದ್ದು, ಇಲ್ಲಿ ನನಗೆ ಸೇರಿದ್ದು ಯಾವುದೂ ಇಲ್ಲ. ಆದ್ರೆ ನಾನು ಮೂರ್ಖ, ಇಲ್ಲಿ ಎಲ್ಲವೂ ನನ್ನದೇ ಅಂತ ತಿಳಿದು ನಾವು ಇಲ್ಲಿ ಬದುಕ್ತಾ ಇದ್ದೇವೆ. ಅದರಿಂದ ಯಾವುದಕ್ಕೂ ನಾವಿಲ್ಲಿ ನನ್ನದು ಅಂತ ನಾವು ಆಸಕ್ತಿಯನ್ನ ಬೆಳೆಸ್ಕೊಳ್ಳದೆ ಅನಾಸಕ್ತಿಯಿಂದ ನಾವು ಈ ಐಹಿಕ ಪ್ರಪಂಚವನ್ನ ತ್ಯಜಿಸಬಹುದು ಅನ್ನುವ ಮಾತನ್ನ ಭಗವಂತ ನಮಗೆ ಇಲ್ಲಿ ಹೇಳ್ತಾನೆ. ಸೊ ಈ ಐಹಿಕ ಪ್ರಪಂಚವನ್ನ ಬಿಟ್ಟು ನಾವು ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗ್ಬೇಕಾಗತ್ತೆ. ಯಾಕೆಂದ್ರೆ ಜೀವಿ ಒಂದ್ಸಲ ಶರೀರ ಇಲ್ಲದೆ ಇರ್ಲಿಕ್ಕೆ ಆಗುದಿಲ್ಲ. ಯಾವಾಗ ಅವನು ಈ ಐಹಿಕ ಪ್ರಪಂಚದ ಬಂಧನದಿಂದ, ಈ ಮೂರು ಗುಣಗಳಿಂದ ಹೊರಗೆ ಬರ್ತಾನೆ, ಶುದ್ಧ ಸತ್ವ ಗುಣಕ್ಕೆ ಬರ್ತಾನೆ, ಅವನು ಭಗವಂತನ ಧಾಮವನ್ನು ಖಂಡಿತವಾಗಿಯೂ ಸೇರ್ತಾನೆ. ಆದ್ರಿಂದ ಆ ಭಗವಂತನ ಧಾಮ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ಶ್ಲೋಕದಲ್ಲಿ ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಹರೇ ಕೃಷ್ಣ. ನನ್ನ ಈ ಪರಧಾಮವನ್ನು ಸೂರ್ಯಚಂದ್ರರಾಗಲಿ ಅಗ್ನಿ ವಿದ್ಯುತ್ ಶಕ್ತಿಗಳಾಗಲಿ ಬೆಳಗುವುದಿಲ್ಲ. ಅದನ್ನು ತಲುಪಿದವರು ಈ ಐಹಿಕ ಜಗತ್ತಿಗೆ ಮತ್ತೆ ಬರುವುದೇ ಇಲ್ಲ. ಹರೇ ಕೃಷ್ಣ. ಆಧ್ಯಾತ್ಮಿಕ ಪ್ರಪಂಚಕ್ಕೆ ನಾವು ಒಮ್ಮೆ ಹೋದರೆ ಅಲ್ಲಿಂದ ಮತ್ತೆ ಯಾರು ಐಹಿಕ ಪ್ರಪಂಚಕ್ಕೆ ಬರುವುದಿಲ್ಲ ಅನ್ನುವ ಮಾತನ್ನ ಇಲ್ಲಿ ಹೇಳ್ತಾನೆ. ಅದನ್ನು ಯಾರು ತಲುಪ್ತಾರೆ, ಅದರಿಂದ ನಮ್ಮ ಗುರಿ ಏನು? ನಾವು ಅಲ್ಲಿಗೆ ಹೋಗಬೇಕು. ನನ್ನ ಪರಮಧಾಮದಲ್ಲಿ ಸೂರ್ಯ ಚಂದ್ರರು ಇಲ್ಲ ಅಲ್ಲಿ ಬೆಳಗಲಿಕ್ಕೆ. ಅದು ಸ್ವಂತ ಪ್ರಭೆಯಿಂದ ಬೆಳಗ್ತಾ ಇರುವಂತಹದ್ದು. ಸ್ವಂತ ಪ್ರಭೆ ಅಂದ್ರೆ ಯಾವುದು? ಕೃಷ್ಣನಿಂದ ಬಂದಿರುವಂತಹ ಪ್ರಭೆಯಿಂದ ಅದು ಬೆಳಗ್ತಾ ಇದೆ. ಅಲ್ಲಿ ಯಾವುದೇ ವಿದ್ಯುತ್ ಶಕ್ತಿಗಳಿಲ್ಲ ಕೃತಕವಾಗಿ ಬೆಳಗಿಸಲಿಕ್ಕೆ. ಇಲ್ಲಿ ಕೃತಕವಾಗಿ ಬೆಳೆಸಲಿಕ್ಕೆ ನಾವು ಇಲ್ಲೆಲ್ಲ ತಯಾರಿ ಮಾಡ್ಕೊಳ್ತೇವೆ, ಆದ್ರೆ ಅಲ್ಲಿ ಯಾವುದೂ ಇಲ್ಲ. ಅಲ್ಲಿ ಸ್ವಂತ ಪ್ರಭೆಯಿಂದ ಎಲ್ಲವೂ ಬೆಳಗ್ತಾ ಇರುತ್ತೆ. ಮತ್ತೆ ಯಾರು ಅದನ್ನ ಹೋಗ್ತಾರೆ ಇಲ್ಲಿ ಮತ್ತೆ ವಾಪಸ್ ಬರುವುದಿಲ್ಲ ಅನ್ನುವಂಥದ್ದು. ಸೊ ಇಲ್ಲಿ ನೋಡಬಹುದು, ಇದು ಭೌತಿಕ ಪ್ರಪಂಚ. ರೈಟ್ ಸೈಡ್ ಅಲ್ಲಿ ಇರುವಂತಹದ್ದು ನಮ್ಮ ಭೌತಿಕ ಪ್ರಪಂಚದ ಬಗ್ಗೆ ನಾವು ತಿಳ್ಕೊಂಡ್ವಿ. ಬ್ರಹ್ಮಜ್ಯೋತಿ ಹೇಗೆ ಈ ಭೌತಿಕ ಪ್ರಪಂಚದ ಕಾರ್ಯ ಕಾರಣದ ಆಚೆ ಈ ನಿರಾಕಾರ ಬ್ರಹ್ಮಜ್ಯೋತಿ ಇರುತ್ತೆ. ಆ ನಿರಾಕಾರ ಬ್ರಹ್ಮಜ್ಯೋತಿಗೆ ಆಧಾರ ಈ ದೇವರ ಶ್ರೀಕೃಷ್ಣನ ಈ ಆಧ್ಯಾತ್ಮಿಕ ಪ್ರಪಂಚ, ವೈಕುಂಠ ಲೋಕಗಳು. ಮತ್ತೆ ಅವನು ಆ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಕೇಂದ್ರದಲ್ಲಿ ಈ ರೀತಿಯಾಗಿ ಅವನ ಗೋಲೋಕ ವೃಂದಾವನ ಇದೆಯಂತೆ. ಆ ವೃಂದಾವನದಲ್ಲಿ ಹೀಗೆ ಈ ಪ್ರತಿಯೊಂದು ಕಮಲದ ಎಲೆಗಳು ಸಹಿತ ಒಂದೊಂದು ಲೋಕಗಳು ಅಲ್ಲಿ ವೈಕುಂಠ ಅಂದ್ರೆ ಅವನ ವೃಂದಾವನದಲ್ಲಿ. ಸೊ ಅಲ್ಲಿ ಎಲ್ಲ ಅವನ ಭಕ್ತರು ಯಾರ್ಯಾರಿಗೆ ಅವನು ಲೋಕಗಳನ್ನು ಕೊಟ್ಟಿರ್ತಾನೆ, ಅಥವಾ ಅವನ ಸ್ವಂತ ವಿಸ್ತರಣೆಗಳು, ಈ ಭಗವಂತನ ವಿಸ್ತರಣೆಗಳು. ಸೊ ಅದೆಲ್ಲ ಅಲ್ಲಿ ಇರತ್ತೆ ಅನ್ನುವಂಥದ್ದು 15.6ರಿಂದ 15.11 ಬಗ್ಗೆ ಹೇಳಲಾಗಿದೆ. ಸೊ ಆದ್ರಿಂದ ಭಗವಂತನ ಪ್ರಪಂಚ ಹೀಗೆ ಇರತ್ತೆ. ಅಂದ್ರೆ ಯಾವಾಗ ನಾವು ಇದನ್ನ ಮೀರಿ ಬ್ರಹ್ಮಜ್ಯೋತಿಗೆ ಹೋಗಿ ಬ್ರಹ್ಮಜ್ಯೋತಿಯ ನಂತರ ಆಮೇಲೆ ಅವನ ವೈಕುಂಠ ಲೋಕಗಳನ್ನು ನಾವು ಪ್ರವೇಶಿಸಿದಾಗ ಅದು ಸ್ವಂತ ಪ್ರಭೆಯಿಂದ ಬೆಳಗ್ತಾ ಇರುವಂತಹದ್ದು, ಯಾವಾಗಲೂ ಪ್ರಕಾಶಮಾನವಾಗಿ ಇರುತ್ತೆ. ಅಲ್ಲಿ ಹೋದ್ಮೇಲೆ ನಮಗೆ ಜೀವಿ ಸಚ್ಚಿದಾನಂದ ಸ್ವರೂಪವನ್ನ, ಭಗವಂತನ ಗುಣಲಕ್ಷಣಗಳನ್ನ ಪಡಿತಾನೆ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಮನಃಷ್ಟಾನಿ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಹರೇ ಕೃಷ್ಣ. ಈ ಬದ್ಧ ಜಗತ್ತಿನಲ್ಲಿರುವ ಜೀವಿಗಳು ನನ್ನ ನಿತ್ಯವಾದ ಸಣ್ಣ ಸಣ್ಣ ಭಾಗಗಳು. ಬದ್ಧ ಜೀವನದಿಂದಾಗಿ ಅವರು ಮನಸ್ಸು ಸೇರಿದಂತೆ 6 ಇಂದ್ರಿಯಗಳೊಡನೆ ಬಹುವಾಗಿ ಕಷ್ಟಪಡುತ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ.
1 second ಮಾತಾಡಿ. ಹರೇ ಕೃಷ್ಣ. ಭಗವಂತ ಇಲ್ಲಿ ಹೇಳ್ತಾ ಇದ್ದೇನು, ಮಮೇವಾಂಶೋ ಜೀವಲೋಕೆ ಜೀವಭೂತ ಸನಾತನ. ಆದ್ರಿಂದ ಪ್ರತಿಯೊಂದು ಜೀವಿಯು ನನ್ನ ನಿತ್ಯವಾದ ಸಣ್ಣ ಸಣ್ಣ ಭಾಗಗಳು. ಈ ಜಗತ್ತಿನಲ್ಲಿರುವ ಜೀವಿಗಳು, ಎಲ್ಲಾ ಜೀವಿಗಳ ಬಗ್ಗೆ ಹೇಳ್ತಾ ಇದ್ದಾನೆ. ಮನುಷ್ಯ ಇರ್ಬೋದು ಅಥವಾ ಇತರ 84 ಲಕ್ಷ ಜೀವರಾಶಿಗಳ ಬಗ್ಗೆ ಅವನು ಹೇಳ್ತಾ ಇದ್ದಾನೆ. ಅವನು ಹೇಳ್ತಾ ಇದ್ದಾನೆ ಎಲ್ಲಾ ಜಗತ್ತಿನಲ್ಲಿರುವ, ಈ ಭೌತಿಕ ಜಗತ್ತಿನಲ್ಲಿರುವ ಎಲ್ಲಾ ಜೀವಿಗಳು ನನ್ನ ನಿತ್ಯವಾದ ಸಣ್ಣ ಸಣ್ಣ ಭಾಗಗಳು. ಆದರೆ ಅವರು ಈ ಬದ್ಧ ಜೀವನ ಅಂದ್ರೆ ಏನು? ಐಹಿಕ ಪ್ರಪಂಚದಲ್ಲಿ ನಾವು ಬಂಧನಕ್ಕೆ ಒಳಗಾಗಿರುವಂತಹದ್ದು. ಐಹಿಕ ಪ್ರಪಂಚದ ತ್ರಿಗುಣಗಳ ಬಂಧನದಲ್ಲಿ ನಾವು ಇರುವುದರಿಂದ 6 ಇಂದ್ರಿಯಗಳೊಡನೆ ಅವನು ಮನಸ್ಸು ಸೇರಿದಂತೆ, ಮನಸ್ಸು ಸಹಿತ ಅಂತರೇಂದ್ರಿಯ. ಮನಸ್ಸನ್ನ, ಆ ಇಂದ್ರಿಯವನ್ನು ನಮಗೆ ನೋಡ್ಲಿಕ್ಕೆ ಆಗುವುದಿಲ್ಲ. ಅದರಿಂದ ಈ ಮನಸ್ಸು ಸೇರಿದಂತೆ 6 ಇಂದ್ರಿಯಗಳ ಜೊತೆಗೆ 5 ಇಂದ್ರಿಯಗಳು ಪ್ಲಸ್ ಮನಸ್ಸು, ಈ 6 ಇಂದ್ರಿಯಗಳೊಡನೆ ಬಹುವಾಗಿ ಅವನು ಕಷ್ಟಪಡ್ತಾನೆ ಅನ್ನುವ ಮಾತನ್ನ ಹೇಳ್ತಾನೆ. ಅದರಿಂದ ಭಗವಂತನ ವಿಸ್ತರಣೆಯ ಬಗ್ಗೆ ಪ್ರಭುಪಾದರು ನಮಗೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಜೀವಿ ಎಂದೆಂದು ಪ್ರಭುವಿನ ವಿಭಿನ್ನ ಅಂಶ, ಅವನ ಒಂದು ಸಣ್ಣ ಭಾಗ. ಅದರಿಂದ ಬದ್ಧ ಜೀವನದಲ್ಲಿ ಅವನೇನ್ ಮಾಡ್ತಾನೆ, ವ್ಯಕ್ತಿತ್ವವನ್ನ ಇಲ್ಲಿ ಪಡಿತಾನೆ. ಅಂದ್ರೆ ಒಂದು ರೀತಿಯಾದಂತಹ ರೂಪ ಮತ್ತೆ ಒಂದು ಶರೀರವನ್ನು ಅವನು ಇಲ್ಲಿ ಪಡೆದಿರ್ತಾನೆ. ಸನಾತನಃ ಇಲ್ಲಿ ಅಂತ ಭಗವಂತ ಹೇಳ್ತಾ ಇರುವಂತಹದ್ದು ಏನಂದ್ರೆ, ಅಸಂಖ್ಯಾತ ವಿಸ್ತರಣೆಗಳನ್ನ ಪ್ರಕಟ ಅಂದ್ರೆ ವಿಸ್ತರಣೆಗಳಲ್ಲಿ ಭಗವಂತ ಪ್ರಕಟವಾಗ್ತಾನೆ. ಮತ್ತು ಪ್ರಮುಖ ವಿಸ್ತರಣೆ ಅಂದ್ರೆ ವಿಷ್ಣು ತತ್ವ. ಎರಡನೆಯ ಮಹತ್ವದ ವಿಸ್ತರಣೆಗಳಿಗೆ ಜೀವಿ, ಭಗವಂತನ ವಿಸ್ತರಣೆಗಳಲ್ಲಿ ಅವನ ವಿಷ್ಣು ತತ್ವ, ಅವನ ವಿಸ್ತರಣೆ. ಎರಡನೆಯ ಮಹತ್ವದ ವಿಸ್ತರಣೆ ಜೀವಿಗಳು. ತನ್ನ ವೈಯಕ್ತಿಕ ವಿಸ್ತರಣೆಯಿಂದ ಭಗವಂತ ಅಂದ್ರೆ ಅವನ ಶಕ್ತಿಗಳ ಬಗ್ಗೆ ನಾವು ಅಂತರಂಗ ಶಕ್ತಿ ಇರ್ಬೋದು, ತಟಸ್ಥ ಶಕ್ತಿ ಇರ್ಬೋದು, ಅಥವಾ ಬಹಿರಂಗ ಶಕ್ತಿ ಇರ್ಬೋದು. ಸೊ ನಾವೆಲ್ಲ ತಟಸ್ಥ ಶಕ್ತಿಗಳು ಅವಂದು. ಅದರಿಂದ ತನ್ನ ವೈಯಕ್ತಿಕ ವಿಸ್ತರಣೆಯಿಂದ ಅವನ ಅಂತರಂಗ ಶಕ್ತಿಯಿಂದ ಅವನು ರಾಮ, ನರಸಿಂಹ, ವಿಷ್ಣುಮೂರ್ತಿ ಮೊದಲಾದ ರೂಪಗಳಲ್ಲಿ ವೈಕುಂಠ ಲೋಕಗಳಲ್ಲಿ ಪ್ರಮುಖ ದೇವತೆಗಳಲ್ಲಿ ಅವನು ಪ್ರಕಟವಾಗ್ತಾನೆ ಭಗವಂತ. ಅಂದ್ರೆ ಈ ಜೀವಿಗಳು ನಿತ್ಯ ಭಗವಂತನ ಸೇವಕರು. ಅದರಿಂದ ಈ ಅಂದ್ರೆ ಪರಮಪುರುಷನ ವೈಯಕ್ತಿಕ ವಿಸ್ತರಣೆಗಳಾದ ದೇವೋತ್ತಮನ ಪ್ರತ್ಯೇಕ ವ್ಯಕ್ತಿತ್ವಗಳು ಈ ಜೀವಿಗಳು ಎಂದರು. ಇವರು ಯಾವಾಗಲೂ ಇರ್ತಾರೆ, ಶಾಶ್ವತ ಅನ್ನುವುದನ್ನು ಸಹಿತ ಅವನು ಹೇಳ್ತಾನೆ. ಹೀಗೆ ಅವನಿಂದ ಬೇರೆಯಾದ ವಿಸ್ತರಣೆಗಳಾದ ಜೀವಿಗಳು ಪರಮಪ್ರಭುವಿನ ಬೇರೆ ಅಂದ್ರೆ ವಿಭಿನ್ನ ಅಂಶಗಳು. ಅವುಗಳಿಗೂ ಅವನ ಗುಣಗಳ ಸ್ವಲ್ಪ ಭಾಗಗಳಿವೆ ಅಂತ ಹೇಳ್ತಾರೆ. ಅವುಗಳಲ್ಲಿ ಸ್ವಾತಂತ್ರ್ಯವೂ ಒಂದು. ನಮಗೆ ಅಲ್ಪ ಸ್ವಾತಂತ್ರ್ಯ ಇದೆ. ಏನು, ಯಾವ ಸ್ವಾತಂತ್ರ್ಯ ಇದೆ ನಮಗೆ? ನಾವು ಏನನ್ನಾದರೂ ಬಯಸಬಹುದು, ಆಸೆ ಪಡಬಹುದು, ಅಷ್ಟೇ ನಮಗೆ ಇರುವಂತಹ ಸ್ವಾತಂತ್ರ್ಯ. ಅವುಗಳಿಗೂ ಅವನ ಗುಣಗಳ ಸ್ವಲ್ಪ ಭಾಗಗಳು, ಅವುಗಳಲ್ಲಿ ಸ್ವಾತಂತ್ರ್ಯ. ಈ ಸ್ವಾತಂತ್ರ್ಯವನ್ನ ದುರುಪಯೋಗ ಪಡಿಸಿಕೊಂಡು ಮನುಷ್ಯನು ಈ ಬಂಧನಕ್ಕೆ ಒಳಗಾಗ್ತಾನೆ. ಈ ಆಸೆ ಅದು ದುರಾಸೆ ಆಗ್ಬಿಡತ್ತೆ. ಆ ದುರಾಸೆಯಿಂದ ಅವನೇನ್ ಮಾಡ್ತಾನೆ, ಬಂಧನಕ್ಕೆ ಒಳಗಾಗ್ತಾನೆ. ಆದರೆ ಅವನು ಸ್ವಾತಂತ್ರ್ಯವನ್ನ ಸದುಪಯೋಗ ಮಾಡಿಕೊಂಡ್ರೆ ಅವನು ಮುಕ್ತಿಯನ್ನ ಪಡೆಯಬಹುದು. ಅದರಿಂದ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ನಮಗೆ 2 ಆಯ್ಕೆ ಯಾವಾಗಲೂ ಇರುತ್ತೆ ಅಂತ. ಒಂದು ಮಾಯೆ, ಇನ್ನೊಂದು ಕೃಷ್ಣ. ಸೊ ನಾವು ಮಾಯೆಯನ್ನ ಆಯ್ಕೆ ಮಾಡ್ಕೊಂಡ್ರೆ ಏನಾಗುತ್ತೆ, ಮಾಯೆ ಅಧ್ಯಯನದಲ್ಲಿ ನಾವು ಇರ್ತೇವೆ. ಕೃಷ್ಣನ ಆಯ್ಕೆ ಮಾಡ್ಕೊಂಡ್ರೆ ನಾವು ಭಗವಂತನ ಧಾಮವನ್ನ ಸೇರಬಹುದು. ಅದರಿಂದ ಯಾರು ಭಗವಂತನನ್ನ ಆರಿಸ್ಕೊಳ್ತಾನೆ ಅವನು ಭಗವಂತನ ಸೇವೆಯನ್ನ ಮಾಡ್ತಾನೆ. ಮತ್ತೆ ಆಮೇಲೆ ಐಹಿಕ ಜಗತ್ತಿನಲ್ಲಿ ಅಸ್ತಿತ್ವಗಳನ್ನ
ಅವನು ಇಲ್ಲಿ ಬದುಕಲಿಕ್ಕೆ ಅವನು ಕಷ್ಟಪಡಬೇಕಾಗಿಲ್ಲ. ಅವನು ಭಗವಂತನ ಪ್ರೀತಿಪೂರ್ವಕ ಸೇವೆಯನ್ನ ಮಾಡಿದರೆ. ಆದರೆ ಜೀವಿ ಅದನ್ನ ಮರಿತಾನೆ. ಅದನ್ನ ಮರೆತಾಗ ಅವನೇನಾಗತ್ತೆ, ಅವನು ಇಲ್ಲಿ ಬಹಳ ಕಷ್ಟವನ್ನ ಪಡ್ತಾನೆ ಅನ್ನುವಂಥದ್ದು. ಅದರಿಂದ ಈ ಐಹಿಕ ಶರೀರ ಬದ್ಧ ಆತ್ಮನನ್ನು ಮನಸ್ಸು ಮತ್ತು ಇಂದ್ರಿಯಗಳಿಂದ ಮುಚ್ಚಿರತ್ತೆ. ಈ ಆತ್ಮನನ್ನ ಆತನು ಅದನ್ನು ಮುಕ್ತನಾದಾಗ ಈ ಐಹಿಕ ಮರೆಯು ನಾಶವಾಗತ್ತೆ. ಅವನು ಅಂದ್ರೆ ಈ ಐಹಿಕ ಮರೆ ಏನಿದೆ, ಬದ್ಧ ಆತ್ಮನನ್ನ ಈ ಮನಸ್ಸು ಮತ್ತೆ ಇಂದ್ರಿಯಗಳಿಂದ ಹೇಗೆ ಅದು ಮುಚ್ಚಲ್ಪಟ್ಟಿದೆ, ಅದು ಮರೆಯಾಗತ್ತೆ. ಅವನ ಆಧ್ಯಾತ್ಮ ದೇಹ ತನ್ನ ವೈಯಕ್ತಿಕ ರೂಪದಲ್ಲಿ ಪ್ರಕಟವಾಗತ್ತೆ. ಅದನ್ನ ಮಾಧ್ಯಂದಿಯಾನುಶ್ರುತಿಯಲ್ಲಿ ಅಂದ್ರೆ ನಾಯನ ಶ್ರುತಿಯಲ್ಲಿ ಸ ಏಷ ಬ್ರಹ್ಮನಿಷ್ಠ ಇದಂ ಶರೀರಂ ಮರ್ತ್ಯಂ ಅತಿಸೃಜ್ಯ ಬ್ರಹ್ಮಾಭಿ ಸಂಪದ್ಯ ಬ್ರಹ್ಮಣ ಪಶ್ಯತಿ ಬ್ರಹ್ಮಣ ಶೃಣೋತಿ ಬ್ರಹ್ಮಣೈವ ವೇದಂ ಸರ್ವಂ ಅನುಭವತಿ. ಅಂದ್ರೆ ಜೀವಿಯು ಐಹಿಕ ಶರೀರವನ್ನು ತ್ಯಜಿಸಿ ಆಧ್ಯಾತ್ಮಿಕ ಲೋಕವನ್ನ ಪ್ರವೇಶಿಸಿದಾಗ ಅವನು ತನ್ನ ಆಧ್ಯಾತ್ಮಿಕ ಶರೀರವನ್ನ ಮತ್ತೆ ಪಡೆಯುತ್ತಾನೆ. ಜೀವಿಯು ತನ್ನ ಆಧ್ಯಾತ್ಮಿಕ ಶರೀರದಲ್ಲಿ ದೇವೋತ್ತಮ ಪರಮಪುರುಷನನ್ನು ತನ್ನ ಕಣ್ಣೆದುರಿಗೆ ಕಾಣಬಲ್ಲ, ಪರಮಪ್ರಭುವಿನ ಮಾತನ್ನು ಕೇಳಬಲ್ಲ ಮತ್ತು ಸಮ್ಮುಖದಲ್ಲಿ ಮಾತನಾಡಬಲ್ಲ. ಪರಮಪುರುಷನನ್ನು ಅವನಿರುವಂತೆಯೇ ಅರ್ಥ ಮಾಡಿಕೊಳ್ಳಬಲ್ಲ. ಸ್ಮೃತಿಯಿಂದ ಸಹಿತ ಇದನ್ನು ನಾವು ತಿಳ್ಕೊಳ್ಬಹುದು. ವಸಂತಿ ಯತ್ರ ಪುರುಷಾಃ ಸರ್ವೇ ವೈಕುಂಠ. ಹರೇ ಕೃಷ್ಣ ಪ್ರಭುಜಿ, ನಿಮ್ಮ ವಾಯ್ಸ್ ಕೇಳಿಸ್ತಾ ಇಲ್ಲ. ಪ್ರಭುಜಿ ನೀವು ಡಿಸ್ಕನೆಕ್ಟ್ ಆಗಿದ್ರೆ ಕಾಣ್ತದೆ ವಿಡಿಯೋನಿಂದ. ನೆಟ್ವರ್ಕ್ ಏನೋ ಸಮಸ್ಯೆ. ಬರ್ತಾರೆ ಪ್ರಭುಜಿ, ಬರ್ತಾರೆ. ನೆಟ್ವರ್ಕ್ ಏನೋ ಸಮಸ್ಯೆ ಆಗಿದೆ. ಸರಿ. ಹರೇ ಕೃಷ್ಣ. ಕ್ಷಮೆ ಇರಲಿ. ಶೋಭಾ ಮಾತಾಜಿ ನನಗೆ ಹೋಸ್ಟ್ ಮಾಡಿದೀನಿ ಪ್ರಭುಜಿ. ಓಕೆ, ಧನ್ಯವಾದಗಳು. ಸರಿ, ಯಾರೋ ಬೇರೆಯವ್ರಿಗೆ ಹೋಗಿದೆ ಪ್ರಭುಜಿ. ರೇಣುಕಾ ಚಂದ್ರಶೇಖರ್ ಮಾತಾಜಿ ನಿಮ್ಗೆ ಮಾಡಿದೆ ನಾನು. ಅದು ಬೈ ಮಿಸ್ಟೇಕ್ ಕ್ಲಿಕ್ ಆಗ್ಬಿಟ್ಟಿದೆ. ರೈಟ್. ರೇಣುಕಾ ಚಂದ್ರಶೇಖರ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ರೇಣುಕಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಏನಾಯ್ತು ಮಾತಾಜಿ? ನಿಮ್ದು ಹೋಸ್ಟ್ ಆಗೋಗಿದೆ ಮಾತಾಜಿ. ಅಲ್ಲಿ ನನಗೆ ಹೋಸ್ಟ್ ಮಾಡಿ. ಪ್ರಭುಜಿದು ನೇಮ್ ಕಾಣುತ್ತಲ್ಲ, ಅದ್ರ ಮೇಲೆ ಒತ್ಬಿಟ್ಟು ಮೇಕ್ ಹೋಸ್ಟ್ ಅಂತ ಇರುತ್ತೆ. ಓ, ಇದು ಹೇಗಾಯ್ತು? ಇಲ್ಲ, ಅದು ಈಗ ನಾನು ಡಿಸ್ಕನೆಕ್ಟ್ ಆಗಿದ್ದೆ, ಅದಕ್ಕಾಯ್ತು. ನಾನು ಈಗ ಏನ್ ಮಾಡ್ಬೇಕು? ನನಗೆ ಹೋಸ್ಟ್ ಮಾಡಿ. ನನಗೆ
ಮೇಕ್ ಹೋಸ್ಟ್ ಅದ್ರಲ್ಲಿ ಮಾಡ್ಬೇಕಾ? ಹಾ ಮೇಕ್ ಹೌದು ಹೌದು ಹಾ ಹೌದು. ಓ ಇದು ಓಕೆ, ಧನ್ಯವಾದಗಳು ಮಾತಾಜಿ. ಸಾರಿ ನಾನೇನು ಮುಟ್ಟಿಲ್ಲ. ಇಲ್ಲ 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 ಲೆಫ್ಟ್ ಅದು ಆಗಿತ್ತು. ಆಟೋಮೆಟಿಕ್ ಝೂಮು ಅಸೈನ್ ಮಾಡಿಬಿಡತ್ತೆ ಆ ಥರ. ಆಯ್ತಾಯ್ತು ಆಯ್ತು. ಓಕೆ, ಹರೇ ಆಯ್ತು ಪ್ರಭುಜಿ. ಓಕೆ. ಹರೇ ಹರೇ ಕೃಷ್ಣ ಹರೇ ಕೃಷ್ಣ. ಸರಿ, ಇದು ನಮ್ದು UPS ಸ್ವಲ್ಪ ಫ್ಲಕ್ಚುಯೇಟ್ ಆಗಿ ಡಿಸ್ಕನೆಕ್ಟ್ ಆಗಿದೆ. ಒಂದು ಸೆಕೆಂಡ್. ಹರೇ ಕೃಷ್ಣ. ಮಾತಾಜಿ, ರೆಕಾರ್ಡಿಂಗ್ ಆಗ್ತಾ ಇದೆ ಅಲ್ಲ? ಹಾ ಪ್ರಭುಜಿ ಆಗ್ತಾ ಇದೆ, ಲೈವ್ ಇದೆ. ಸೊ ಮಮೇವ ಅಂಶೋ ಜೀವಲೋಕೆ, ಹೀಗೆ ನಾವು ಭಗವಂತನ ಹೇಗೆ ಸಣ್ಣ ಸಣ್ಣ ಭಾಗಗಳು ಅಂತ. ವಸಂತಿ ಯತ್ರ ಪುರುಷ ಸರ್ವೇ ವೈಕುಂಠ ಮೂರ್ತಿ, ಅಂದ್ರೆ ವೈಕುಂಠಕ್ಕೆ ನಾವು ಯಾವಾಗ ಹೋಗ್ತೀವೋ ಅಲ್ಲಿ ಭಗವಂತನ ರೀತಿಯಾದಂತಹ ದೇಹ ರಚನೆಯನ್ನು ನಾವು ಪಡೀತೇವೆ. ಮಟ್ಟಿಗೆ ವಿಭಿನ್ನ ಅಂಶ ಜೀವಿಗಳಿಗೂ ವಿಷ್ಣು ಮೂರ್ತಿಯ ವಿಸ್ತರಣೆಗಳಿಗೂ ವ್ಯತ್ಯಾಸವಿಲ್ಲ. ಅಂದರೆ ಮುಕ್ತಿ ದೊರೆತಾಗ ದೇವೋತ್ತಮ ಪರಮಪುರುಷನ ಕೃಪೆಯಿಂದ ಜೀವಿಯು ಒಂದು ಆಧ್ಯಾತ್ಮಿಕ ಶರೀರವನ್ನ ಪಡೆಯುತ್ತಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ಅದರಿಂದ ಭಗವಂತ ಹೇಳ್ತಾ ಇರುವಂಥದ್ದೇನು, ಮಮೇವಾಂಶ, ಎಲ್ಲರೂ ನನ್ನ ಭಾಗವೇ, ನನ್ನ ಅಂದರೆ ಪರಮಪ್ರಭುವಿನ ಸಣ್ಣ ಭಾಗಗಳಾದ ವಿಭಿನ್ನಾಂಶಗಳು ಎನ್ನುವುದನ್ನ ಇಲ್ಲಿ ಹೇಳ್ತಾ ಇದ್ದೇನೆ. ಅಂದರೆ ಜೀವಿ ಎಲ್ಲ ನಾವೆಲ್ಲ ಯಾರು ಹಾಗಿದ್ರೆ ಯಾರಿಗೆ ಇದಿದ್ದು, ನಾವು ನಮ್ಮ ನಿಜವಾದ ಗುಣಗಳೇನು, ನಿತ್ಯವೂ ಭಗವಂತನ ಸೇವೆಯನ್ನು ಮಾಡುವಂತಹದ್ದು. ಆದರೆ ನಾವು ಅದನ್ನು ಮರೆತು ನಾವು ನಮ್ಮ ಇಂದ್ರಿಯಗಳ ತೃಪ್ತಿಯ ಬಯಕೆಯಲ್ಲಿ ಅಥವಾ ಸೇವೆಯಲ್ಲಿ ನಿರತರಾಗಿರ್ತೇವೆ ಅನ್ನುವಂಥದ್ದು. ಶರೀರಂ ಯದವಾಪ್ನೋತಿ ಯಚ್ಚಾಪ್ಯುತ್ಕ್ರಾಮತೀಶ್ವರಃ ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧಾನಿ ವಾಶಯಾತ್. ಹರೇ ಕೃಷ್ಣ. ಗಾಳಿಯು ಗಂಧಗಳನ್ನು ಒಯ್ಯುವಂತೆ ಐಹಿಕ ಜಗತ್ತಿನಲ್ಲಿ ಜೀವಿಯು ತನ್ನ ಜೀವನದ ವಿವಿಧ ಕಲ್ಪನೆಗಳನ್ನು ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಒಯ್ಯುತ್ತಾನೆ. ಹೀಗೆ ಅವನು ಒಂದು ಬಗೆಯ ದೇಹವನ್ನು ಪಡೆಯುತ್ತಾನೆ, ಮತ್ತೊಂದು ದೇಹವನ್ನು ಪಡೆಯಲು ಮೊದಲಿನ ದೇಹವನ್ನು ಬಿಡುತ್ತಾನೆ. ಹರೇ ಕೃಷ್ಣ. ಇದು ಹೇಗೆ ನಾವು ಒಂದು ಜೀವದಿಂದ ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಪ್ರಯಾಣ ಹೇಗಿರುತ್ತೆ ಅನ್ನುವಂಥದ್ದು. ಮತ್ತೆ ನಾವು ಏನನ್ನ ಕ್ಯಾರಿ ಮಾಡ್ತೇವೆ ಇಲ್ಲಿಂದ ಹೋಗುವಾಗ. ಈಗ ಒಂದು ಗಾಳಿ ಹೂದೋಟದ ಸಮೀಪದಲ್ಲಿ ಬೀಸಿದಾಗ ನಮಗೆ ಪರಿಮಳವನ್ನ ಕೊಡತ್ತೆ ಅಲ್ವಾ? ಹೌದಾ ಅಲ್ಲ? ಹರೇ ಕೃಷ್ಣ. ಅದೇ ಗಾಳಿ ಚರಂಡಿಯ ಪಕ್ಕದಲ್ಲಿ ಬೀಸಿದ್ರೆ ವಾಸನೆ ದುರ್ವಾಸನೆಯನ್ನ ಕೊಡತ್ತೆ. ಅದರಿಂದ ಭಗವಂತ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ವಾಯುರ್ಗಂಧ ನಿವಾಶಯ. ವಾಯು ಹೇಗೆ ಈ ವಾಸನೆಯನ್ನು ತಗೊಂಡು ಹೋಗುತ್ತೋ ಅದೇ ರೀತಿಯಾಗಿ ವಿವಿಧ ಕಲ್ಪನೆಗಳನ್ನ ಜೀವಿ ತನ್ನ ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಕೊಂಡೊಯ್ತಾನೆ. ಮುಖ್ಯವಾಗಿ ನಮ್ಮ ಸ್ಥೂಲ ಶರೀರ ನಾಶವಾಗತ್ತೆ, ಆದರೆ ನಮಗೆ ಇನ್ನೊಂದು ಶರೀರ ಇದೆ, ಸೂಕ್ಷ್ಮ ಶರೀರ. ಸೂಕ್ಷ್ಮ ಶರೀರದಲ್ಲಿ ಮನಸ್ಸು, ಬುದ್ಧಿ, ಅಹಂಕಾರ ಇರುತ್ತೆ. ಅದರಿಂದ ಇವೆಲ್ಲ ಏನಾಗುತ್ತೆ, ಈ ಮನಸ್ಸಿನಲ್ಲಿ ನಮ್ಮ ಹಿಂದಿನ ಭಾವನೆಗಳು ಅಥವಾ ನಮ್ಮ ಅಪರಿಪೂರ್ಣ ಆಸೆಗಳು ಎಲ್ಲವೂ, ಅಲ್ಲಿ ಅನುಭವಗಳು ಎಲ್ಲವೂ ಆ ಮನಸ್ಸಿನಲ್ಲಿ ಸ್ಟೋರ್ ಆಗಿರುತ್ತೆ, ಅದರಲ್ಲಿ ಉಳ್ಕೊಂಡಿರುತ್ತೆ. ಆದ್ರಿಂದ ಅವನೇನ್ ಹೇಳ್ತಾನೆ ಅಂದ್ರೆ, ಈ ಸ್ಥೂಲ ಶರೀರ ನಾಶವಾಗಿ ಸೂಕ್ಷ್ಮ ಶರೀರ ಅನ್ನುವಂತಹದ್ದು ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಹೋಗುತ್ತೆ ಆತ್ಮದ ಜೊತೆಗೆ. ಅದರ ಜೊತೆಗೆ ಪರಮಾತ್ಮ ಸಹಿತ ಇರ್ತಾನೆ. ಪರಮಾತ್ಮನು ಅವನು ಪ್ರತಿಯೊಂದು ಜೀವಿಯ ಹೃದಯದಲ್ಲಿ ವಾಸಿಸಿರುವುದರಿಂದ ಹೇಗೆ ಜೀವಾತ್ಮ ಇನ್ನೊಂದು ಶರೀರವನ್ನು ಪಡೆಯುತ್ತಾ ಇದ್ದಾಗ ಹೃದಯದಲ್ಲಿ ಪರಮಾತ್ಮನು ಬಂದು ಕುಳಿತುಕೊಳ್ತಾನೆ. ಅವನು ಒಂದು ಮಾರ್ಗದರ್ಶನ ಆಗಿ ಬರ್ತಾನೆ, ಆದರೆ ಜೀವಿ ಮಾರ್ಗದರ್ಶನವನ್ನು ಅವನ ಹತ್ರ ಕೇಳೋದಿಲ್ಲ. ಅದರಿಂದ ನಾವು ಏನನ್ನ ಈ ಜನ್ಮದಲ್ಲಿ ಮಾಡ್ತೇವೋ, ಒಳ್ಳೆಯದನ್ನ ಮಾಡಿದರೆ, ಪುಣ್ಯಕರ್ಮಗಳನ್ನ ಮಾಡಿದರೆ, ಒಳ್ಳೆಯದನ್ನ ಮಾಡ್ಕೊಂಡ್ರೆ, ಸತ್ಕರ್ಮಗಳನ್ನ ಮಾಡ್ಕೊಂಡು ಹೋದ್ರೆ ನಾವು ಅದನ್ನೇ ಕ್ಯಾರಿ ಮಾಡ್ತೇವೆ ಮುಂದಿನ ಜನ್ಮಕ್ಕೆ. ಭಕ್ತಿಯನ್ನ ಮಾಡ್ಕೊಂಡು ಹೋದ್ರೆ ಭಕ್ತಿಯನ್ನೇ ಕ್ಯಾರಿ ಮಾಡ್ತೇವೆ ಮುಂದಿನ ಜನ್ಮಕ್ಕೆ. ಇಲ್ಲ ಕೆಟ್ಟದನ್ನ ಮಾಡ್ಕೊಂಡೋದ್ರೆ ಕೆಟ್ಟದನ್ನೇ ಕ್ಯಾರಿ ಮಾಡ್ತೇವೆ ಮುಂದಿನ ಜನ್ಮಕ್ಕೆ. ಅದರಿಂದ ಅವನು ಹೇಳ್ತಾ ಇದ್ದಾನೆ, ಗಾಳಿ ಹೇಗೆ ವಾಸನೆಯನ್ನು ತೆಗೆದುಕೊಂಡು ಹೋಗುತ್ತೋ ಅದೇ ರೀತಿಯಾಗಿ ವಿವಿಧ ಕಲ್ಪನೆಗಳು ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಹೋಗುತ್ತೆ. ಆದ್ದರಿಂದ ಅವನು ಆ ರೀತಿಯಾದಂತಹ ದೇಹವನ್ನ ಪಡಿತಾನೆ. ಅವನ ಭಾವ ಹೇಗಿರುತ್ತೆ, ಸಾಯುವಾಗ ಅವನು ಏನು ಆಸೆ ಪಟ್ಟುತ್ತಾನೆ ಅಂತಹ ಒಂದು ಶರೀರ ಯಾವುದರ
ಈಗ ಭರತ ಮಹಾರಾಜ ಜಿಂಕೆಯ ಆಲೋಚನೆಯಲ್ಲಿ ತನ್ನ ಶರೀರ ತ್ಯಾಗ ಮಾಡಿದ, ಅವನು ಜಿಂಕೆ ಆದ. ಸೊ ಆ ರೀತಿಯಾಗಿ ನಾವು ಏನನ್ನ ಆಲೋಚನೆ ಮಾಡ್ತಾ ಇರ್ತೀವೋ ಆ ರೀತಿಯಾದಂತಹ ಒಂದು ಶರೀರವನ್ನು ನಾವು ಪಡೆಯುತ್ತೇವೆ. ಅದೇ ರೀತಿಯಾಗಿ ನಮ್ಮ ಏನಿದೆ ವಿವಿಧ ಕಲ್ಪನೆಗಳು ಅದು ಸಹಿತ ನಮ್ಮ ಜೊತೆಗೆ ಅಲ್ಲಿ ಬರುತ್ತೆ, ಇನ್ನೊಂದು ಜನ್ಮದಲ್ಲಿ, ಇನ್ನೊಂದು ಶರೀರದಲ್ಲಿ. ಶ್ರೋತ್ರಂ ಚಕ್ಷು ಸ್ಪರ್ಶನಂಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನ್ ಉಪಸೇವತೆ. ಹರೇ ಕೃಷ್ಣ. ಜೀವಿಯು ಹರೇ ಕೃಷ್ಣ. ಹೀಗೆ ಇನ್ನೊಂದು ಜಡ ದೇಹವನ್ನು ಪಡೆಯುತ್ತಾನೆ. ಒಂದು ನಿರ್ದಿಷ್ಟ ಬಗೆಯ ಕಿವಿ, ಕಣ್ಣು, ನಾಲಿಗೆ, ಮೂಗು ಮತ್ತು ಸ್ಪರ್ಶೇಂದ್ರಿಯಗಳನ್ನು ಪಡೆಯುತ್ತಾನೆ. ಇವನ್ನು ಮನಸ್ಸಿನ ಸುತ್ತ ಜೋಡಿಸಿದೆ. ಹೀಗೆ ಅವನು ಇಂದ್ರಿಯ ವಸ್ತುಗಳ ಒಂದು ವಿಶಿಷ್ಟ ತಂಡವನ್ನು ಅನುಭವಿಸ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಇಲ್ಲಿ ಏನಾಗತ್ತೆ, ಜೀವಿ ಹೇಗೆ ಇಂದ್ರಿಯಗಳನ್ನ, ಹೇಗೆ ಅವನು ಶರೀರದ ಸುತ್ತ ಇಂದ್ರಿಯಗಳು ಬರುತ್ತೆ. ಏನಂದ್ರೆ ಒಂದು ಜಡ ದೇಹದಿಂದ ಒಂದು ನಿರ್ದಿಷ್ಟ ಬಗೆಯ ಅವನಿಗೆ ಕಿವಿ, ಕಣ್ಣು, ಮೂಗು, ನಾಲಿಗೆ, ಸ್ಪರ್ಶೇಂದ್ರಿಯಗಳ ಅದನ್ನ ಪಡಿತಾನೆ. ಮತ್ತೆ ಮನಸ್ಸಿನ ಸುತ್ತ ಇವನ್ನ ಜೋಡಿಸಲಾಗಿದೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾನೆ. ಅಂದ್ರೆ ಜೀವಿಯು ತನ್ನ ಪ್ರಜ್ಞೆಯಲ್ಲಿ ಯಾವ ಗುಣವನ್ನು ಅವನು, ಅಂದ್ರೆ ಬೆಕ್ಕು ನಾಯಿಗಳ ಗುಣಗಳನ್ನ ಬೆರೆಸಿದರೆ ಮುಂದಿನ ಜನ್ಮದಲ್ಲಿ ಅವನು ಬೆಕ್ಕು ಅಥವಾ ನಾಯಿಯ ದೇಹವನ್ನು ಪಡೆದು ಅನುಭವಿಸುತ್ತಾನೆ ಅಂತ ನಾವಿಲ್ಲಿ ತಿಳ್ಕೊಳ್ಳೋದು. ಮೂಲತಃ ಪ್ರಜ್ಞೆಯು ನೀರಿನಂತೆ ಶುದ್ಧ. ನೀರಿನಲ್ಲಿ ಒಂದು ಬಣ್ಣವನ್ನು ಬೆರೆಸಿದರೆ ಆ ನೀರಿನ ಬಣ್ಣ ಚೇಂಜ್ ಆಗತ್ತೆ. ಹಾಗೆಯೇ ಜೀವಾತ್ಮನು ಪರಿಶುದ್ಧನಾದ್ದರಿಂದ ಪ್ರಜ್ಞೆಯು ಪರಿಶುದ್ಧ. ಆದರೆ ಪ್ರಜ್ಞೆಯು ಭೌತಿಕ ಗುಣಗಳ ಸಹವಾಸಕ್ಕೆ ಅನುಗುಣವಾಗಿ ಪರಿವರ್ತನೆಗೊಳ್ಳುತ್ತದೆ. ನೈಜ ಪ್ರಜ್ಞೆ ಎಂದರೆ ಕೃಷ್ಣ ಪ್ರಜ್ಞೆ. ಆದುದರಿಂದ ಮನುಷ್ಯನು ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಯನ್ನು ಪಡೆದಾಗ ಅವನ ಜೀವನವು ಪರಿಶುದ್ಧವಾಗಿರುತ್ತದೆ. ಆದರೆ ಐಹಿಕ ಮನೋಧರ್ಮವು ಅವನ ಪ್ರಜ್ಞೆಯೊಡನೆ ಬೆರೆಯಬೇಕಾದರೆ ಮುಂದಿನ ಜನ್ಮದಲ್ಲಿ ಅದಕ್ಕೆ ಅನುಗುಣವಾದ ದೇಹವನ್ನು ಅವನು ಪಡೀತಾನೆ. ಮತ್ತೆ ಅವನಿಗೆ ಮನುಷ್ಯ ದೇಹವೇ ಲಭ್ಯವಾಗುತ್ತದೆ ಎಂದೇನೂ ಇಲ್ಲ. 84 ಲಕ್ಷ ಜೀವ ವರ್ಗಗಳಿವೆ. ಆದುದರಿಂದ ಅವನು ಬೆಕ್ಕು, ನಾಯಿ, ಹಂದಿ, ದೇವತೆ ಅಥವಾ ಇತರ ಹಲವಾರು ರೂಪಗಳಲ್ಲಿ ಒಂದನ್ನ ಪಡೆಯಬಹುದು ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಹೀಗೆ ಏನಾಗತ್ತೆ ಅನ್ನುವಂಥದ್ದು. ಇಲ್ಲಿ ಒಂದು ಚಿಕ್ಕ ಆನೆ ಜಸ್ಟ್ ಅಷ್ಟೇ ಮರಿ ಹುಟ್ಟಿದೆ, ಇಂದ್ರಿಯಗಳನ್ನ ಪಡ್ಕೊಂಡು ಹೇಗೆ ಆನಂದದಿಂದ ತನ್ನ ಸಮಯವನ್ನ ಕಳೀತಾ ಇದೆ ಈ ರೀತಿಯಾಗಿ. ಆದ್ರೆ ಅದಕ್ಕೆ ಏನಾಗತ್ತೆ, ಹೀಗೆ ಆನಂದ ಪಡ್ತಾ ಇರುವಾಗ ಅದಕ್ಕೆ ಗಾಯ ಆಗತ್ತೆ. ಅಂದ್ರೆ ಒಂದು ಆನೆ ಇಂಜುರಿ ಆಗತ್ತೆ. ಇಂಜುರಿ ಆದಾಗ ಅದನ್ನ ಬ್ರೀಡಿಂಗ್ ಸೆಂಟರ್ಗೆ, ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗಿ ಆನೆಗೆ ಟ್ರೈನಿಂಗ್ ಕೊಡಲಾಗುತ್ತೆ. ಅದನ್ನ ಪಳಗಿಸಲಾಗುತ್ತೆ. ಅದೇ ರೀತಿಯಾಗಿ ನಾವು ಸಹಿತ ಹಾಗೆ ಎಲ್ಲಿ ತನಕ ನಾವು ಪತನ ಹೊಂದುವುದಿಲ್ಲ ಅಲ್ಲಿ ತನಕ ನಮಗೆ ದೇವರ ಭಗವಂತನ ನೆನಪಾಗೋದಿಲ್ಲ. ಆಗ ನಾವು ಒಂದು ಗುರುವಿನ ಆಶ್ರಯವನ್ನ ಪಡೆದಾಗ ಅದು ನಮ್ಮ ರಿಹ್ಯಾಬಿಲಿಟೇಷನ್ ಸೆಂಟರ್ ಅಂತ. ಆ ಗುರುವಿನ ಆಶ್ರಯವನ್ನು ನಾವು ಪಡೆದಾಗ ನಮಗೆ ಅಲ್ಲಿ ಸರಿಯಾದ ಮಾರ್ಗದರ್ಶನ ಸಿಗತ್ತೆ. ನಾವು ಸರಿಯಾದ ಟ್ರೈನಿಂಗ್ ಅನ್ನ ಪಡೆಯಬಹುದು. ನಮ್ಮ ಮನಸ್ಸನ್ನು ನಾವು ಟ್ರೈನ್ ಅಪ್ ಮಾಡಬಹುದು. ಇಲ್ಲ ಅಂದ್ರೆ ಏನಾಗುತ್ತೆ, ಈ ರೀತಿಯಾಗಿ ನಾವು ಇಂದ್ರಿಯ ಸುಖವನ್ನಷ್ಟೇ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ನಮಗೆ ಎಲ್ಲಾದ್ರೂ ಒಂದ್ ಕಡೆ ಪತನ ಹಾಗೆ ಆಗ್ತೇವೆ ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಬಹುದು. ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ ವಿಮೂಢ ನಾನು ಪಶ್ಯಂತಿ ಜ್ಞಾನ ಚಕ್ಷುಷಃ. ಜೀವಿಯು ತನ್ನ ದೇಹವನ್ನು ಹೇಗೆ ಬಿಡಲಿಲ್ಲ. ಪ್ರಕೃತಿಯ ಗುಣಗಳ ಪ್ರಭಾವದಿಂದ ಅವನು ಯಾವ ಬಗೆಯ ದೇಹವನ್ನು ಅನುಭವಿಸುತ್ತಾನೆ. ಇದೆಲ್ಲವನ್ನು ಮೂಢರು ಅರ್ಥ ಮಾಡಿಕೊಳ್ಳಲಾರರು. ಆದರೆ ಜ್ಞಾನದಲ್ಲಿ ಶಿಕ್ಷಣ ಪಡೆದ ಕಣ್ಣುಗಳಿರುವವನು ಇದೆಲ್ಲವನ್ನು ಕಾಣಬಲ್ಲ. ಹರೇ ಕೃಷ್ಣ. ಸೊ ಮೂಢರ ಅಂದ್ರೆ ಯಾರು ಅಜ್ಞಾನದಲ್ಲಿ ಇರ್ತಾರೆ, ಯಾರು ಭಗವಂತನಿಗೆ ಶರಣಾಗತರಾಗುವುದಿಲ್ಲ,
ಅವರಿಗೆ ಇದು ಯಾವುದು ಅರ್ಥ ಆಗೋದಿಲ್ಲ. ಅಂದ್ರೆ ನಾವು ಹೀಗೆ ಶರೀರವನ್ನ, ಈ ದೇಹವನ್ನ ಬಿಟ್ಟು ಇನ್ನೊಂದು ಶರೀರಕ್ಕೆ ಹೋದಾಗ ನಮ್ಗೆ ಏನಾಗತ್ತೆ, ಅಥವಾ ಯಾಕೆ ನಾವು ಭಕ್ತಿಯನ್ನ ಮಾಡಬೇಕು, ಯಾಕೆ ನಾವು ಭಗವಂತನ ಸೇವೆಯನ್ನ ಮಾಡಬೇಕು, ಇದು ಯಾವುದರ ಜ್ಞಾನ ಅವರಿಗೆ ಇರುವುದಿಲ್ಲ. ಆದ್ರಿಂದ ಅವರು ಅದನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಆದರೆ ಆಧ್ಯಾತ್ಮಿಕವಾಗಿ ನಾವು ಇದನ್ನ ತಿಳ್ಕೊಂಡಾಗ, ಈಗ ನೋಡಿ ಭಗವದ್ಗೀತೆ, ಶಾಸ್ತ್ರ, ಸರಿಯಾದ ಒಂದು ಪರಂಪರೆಯಲ್ಲಿ ನಾವು ಇದನ್ನು ಸರಿಯಾಗಿ ತಿಳ್ಕೊಂಡಾಗ ನಮಗೆ ಜ್ಞಾನೋದಯ ಆಗತ್ತೆ. ಆಗೇನಾಗತ್ತೆ, ನಾವು ಅರ್ಥ ಮಾಡಿಕೊಳ್ಬಹುದು ಯಾಕೆ ನಾವು ಈ ಭೌತಿಕ ಪ್ರಪಂಚದಲ್ಲಿ ಏನಿದೆ ಏನಿಲ್ಲ, ಅಥವಾ ಹೇಗೆ ನಾವು ಆಧ್ಯಾತ್ಮಿಕ ಪ್ರಪಂಚವನ್ನು, ನಮ್ಮ ನಿಜವಾದ ಗುಣಲಕ್ಷಣಗಳು ಯಾವುದು ಅನ್ನುವಂಥದ್ದು. ಈಗ ನಾವು ಯಾವುದಾದ್ರೂ ಒಂದು, ಈಗ ಕಾರ್ ಮೆಕ್ಯಾನಿಕ್ ಚಿತ್ರದಲ್ಲಿ ನೋಡ್ಬೋದು. ಸೊ ಕಾರ್ ಹಾಳಾದ್ರೆ ನಮಗೆ ಏನೇನೋ ಪಾರ್ಟ್ಸ್ಗಳು ಕಾಣಿಸ್ತತ್ತೆ ಅಲ್ಲಿ, ಆದರೆ ನಮಗದು ಯಾವುದರಿಂದ ತೊಂದರೆ ಬರ್ತಾ ಇದೆ ಅನ್ನೋದು ಗೊತ್ತಾಗೋದಿಲ್ಲ. ಆದರೆ ಅದನ್ನು ಮೆಕ್ಯಾನಿಕ್ ಯಾರು ಸರಿಯಾಗಿ ಅದನ್ನು ಅರ್ಥ ಮಾಡಿಕೊಂಡಿದ್ದಾನೆ ಅವನ ಹತ್ರ ತೆಗೆದುಕೊಂಡು ಹೋದಾಗ ಅವನು ಇಮಿಡಿಯೇಟ್ ಆಗಿ ಹೇಳ್ತಾನೆ, ಓ ಇಂಥಲ್ಲಿ ಪ್ರಾಬ್ಲಮ್ ಇದೆ ಅಂತ. ಸೊ ಅದೇ ರೀತಿಯಾಗಿ ಆಧ್ಯಾತ್ಮಿಕವಾಗಿ ನಾವು ಮುಂದುವರಿಬೇಕಂದ್ರೆ ನಾವು ಸರಿಯಾದ ಗುರುವಿನ ಮಾರ್ಗದರ್ಶನವನ್ನು ಪಡೆಯಬೇಕು. ಅವ್ರ ಹತ್ರ ಹೋದಾಗ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಏನು ತೊಂದರೆ ಇದೆ ಅನ್ನುವಂಥದ್ದು. ಅದರಿಂದ ಆಗ ಮಾತ್ರ ನಾವು ಅದನ್ನು ಸರಿಯಾದ ಟ್ರೈನಿಂಗ್ ಅನ್ನು ಅಲ್ಲಿ ಪಡೆಯಬಹುದು. ಯತಂತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನ್ಯ ವ್ಯವಸ್ಥಿತಂ ಯತಂತೋ ಪ್ರಕೃತ್ಯಾತ್ಮಾನೋ ನೈನಂ ಪಶ್ಯಂತ ಚೇತಸಃ. ಹರೇ ಕೃಷ್ಣ. ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆಯಾಗಿದ್ದು ಪ್ರಯತ್ನ ಪಡುತ್ತಿರುವ ಆಧ್ಯಾತ್ಮಿಕವಾದಿಗಳು ಇದೆಲ್ಲವನ್ನೂ ಸ್ಪಷ್ಟವಾಗಿ ಕಾಣಬಲ್ಲರು. ಆದರೆ ಯಾರ ಮನಸ್ಸು ಬೆಳೆದಿಲ್ಲವೋ ಮತ್ತು ಯಾರು ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆಯನ್ನು ಪಡೆದಿಲ್ಲವೋ ಅವರು ಪ್ರಯತ್ನ ಪಟ್ಟರೂ ಏನಾಗುತ್ತಿದೆ ಎನ್ನುವುದನ್ನು ಕಾಣಲಾರರು. ಅದರಿಂದ ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆಯಾಗಿದೆ ಅಂದ್ರೆ ನಾವು ಭಕ್ತಿ ಸೇವೆಯಲ್ಲಿ ಇರಬೇಕು, ಭಗವಂತನ ಸೇವೆಯನ್ನ ಮಾಡ್ತಾ ಇರಬೇಕು. ಆಗ ನಮ್ಗೇನಾಗತ್ತೆ, ಅಂತಹ ಆಧ್ಯಾತ್ಮಿಕವಾದಿ ಇದನ್ನೆಲ್ಲ ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತಾನೆ. ಆಧ್ಯಾತ್ಮಿಕ ಪ್ರಕೃತಿ ಅವನಿಗೆ ಪ್ರಗತಿ ಗೊತ್ತಿರುತ್ತೆ, ಮತ್ತು ಐಹಿಕ ಪ್ರಪಂಚದ ಈ ದುಃಖ ಸುಖ ಎಲ್ಲ ಏನಿದೆ ಅದೆಲ್ಲ ಕ್ಷಣಿಕ ಅನ್ನುವಂಥದ್ದು ಗೊತ್ತಿರುತ್ತೆ, ಮತ್ತು ಅದು ಹೇಗೆ ನಮ್ಮನ್ನ ಇಲ್ಲಿ ಬಂಧಿಸುತ್ತೆ, ಈ ರೀತಿಯಾಗಿ ಎಲ್ಲವನ್ನು ಅವನು ತಿಳ್ಕೊಂಡಿದ್ದಾಗ ಅವನಿಗೆ ಏನಾಗುತ್ತೆ, ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆಯನ್ನು ಯಾರು ಪಡೆದಿಲ್ಲ ಅವರು ಪ್ರಯತ್ನ ಪಟ್ಟರು ಅವರಿಗೆ ಇದ್ಯಾವುದು ಅರ್ಥವಾಗುವುದಿಲ್ಲ. ಸೊ ಒಂದು ಸ್ಮಾಲ್ ಇನ್ಸಿಡೆಂಟ್ ವಿತ್ ಇವರು ನಮ್ಮ ಫೇಮಸ್ ಸೈಂಟಿಸ್ಟ್ ಐನ್ಸ್ಟೈನ್ ಅವ್ರ ಜೊತೆಗೆ ತುಂಬಾ ಜನ ವಿಜ್ಞಾನಿಗಳು ಕೆಲಸ ಮಾಡ್ತಾ ಇರ್ತಾರೆ. ಆದ್ರೆ ಅವ್ರು ಏನ್ ಮಾಡ್ತಾ ಇದ್ರಂತೆ ಅಂದ್ರೆ, ಈ ಬಿಗ್ ಬ್ಯಾಂಗ್ ಥಿಯರಿ ಅಂತ ಹೇಳ್ತಾರೆ. ಭೂಮಿ ಸೃಷ್ಟಿ ಹೇಗಾಯ್ತು ಕೇಳಿದ್ರೆ ಒಂದು ದೊಡ್ಡ ಒಂದು ಭಯಂಕರ ಸ್ಫೋಟದಿಂದ ಆಯ್ತು ಅಂತ. ಆ ಸ್ಫೋಟದಿಂದ ಯಾವಾಗಲೂ ಡಿಸ್ಟ್ರಕ್ಷನ್ನೇ ಹೊರತು ಯಾವುದು ಸೃಷ್ಟಿ ಆಗೋದಿಲ್ಲ. ಅದಕ್ಕಾಗಿ ಅವರು ಏನ್ ಮಾಡಿದ್ರು ಕೇಳ್ತಾ ಇಲ್ಲ, ದೇವರನ್ನ ನಂಬ್ತಾ ಇಲ್ಲ. ಅವನ ಕೆಲವು ಜೊತೆ ಕೆಲಸ ಮಾಡೋರು. ಒಂದಿನ ಅವನು ರಾತ್ರಿ ಏನ್ ಮಾಡ್ತಾನೆ, ಅವರೆಲ್ಲ ಮನೆಗೆ ಹೋದ್ಮೇಲೆ ಈ ತರದ ಒಂದು ಮಾಡೆಲ್ ಅನ್ನ ರೆಡಿ ಮಾಡಿ ಆ ಮಾಡೆಲ್ ಅನ್ನ ಅಲ್ಲಿ ಟೇಬಲ್ ಮೇಲೆ ಇಡ್ತಾನೆ. ಮರುದಿನ ಬಂದು ಅವ್ರು ಕೇಳ್ತಾರೆ, ಓ ಈ ಮಾಡೆಲ್ ಎಷ್ಟು ಚೆನ್ನಾಗಿದೆ ಅಲ್ವಾ, ಇದನ್ನ ಯಾರು ಮಾಡಿದ್ದು ಎಷ್ಟು? ಆಗ ಐನ್ಸ್ಟೈನ್ ಹೇಳ್ತಾನಂತೆ, ಇಲ್ಲ ನಿನ್ನೆ ರಾತ್ರಿ ತುಂಬಾ ದೊಡ್ಡ ಸೌಂಡ್ ಆಯಿತು ಕಿಟಕಿಯ ಹೊರಗಡೆ, ಆಮೇಲೆ ಯಾಕೆ ಅಂತ ನಾನು ಆಮೇಲೆ ಬೆಳಗ್ಗೆ ನೋಡಿದ್ರೆ ಇದು ಇಲ್ಲಿ ರೆಡಿಯಾಗಿ ಇತ್ತು. ಆಗ ಅವರು ಇಲ್ಲ ವಾದ ಮಾಡ್ತಾರೆ, ಅವರು ಅದೇ ಹೇಗೆ ಸಾಧ್ಯ, ಯಾರಾದ್ರೂ ಮಾಡಿದ್ರೆ ತಾನೇ ಇಲ್ಲಿ ಇರುವುದಿದು. ಸೊ ಅದೇ ರೀತಿಯಾಗಿ ಭಗವಂತನ ಸೃಷ್ಟಿಯೂ ಹಾಗೆಯೇ, ತಾನೇ ಯಾವುದು ಸೃಷ್ಟಿ ಆಗಿಲ್ಲ, ಇಲ್ಲಿ ಆಗುವುದೂ ಇಲ್ಲ. ಪ್ರತಿಯೊಂದರ ಸೃಷ್ಟಿಯ ಹಿಂದೆ ಅಲ್ಲಿ ಒಂದು ಸೃಷ್ಟಿಕರ್ತನ ಅವಶ್ಯಕತೆ ಇದೆ. ಭಗವಂತನ ಮುಂದೆ ಹೇಳ್ತಾನೆ ಭಗವಂತ, ಪ್ರತಿಯೊಂದು ಈ ಸುಂದರವಾದ ಸೃಷ್ಟಿಯ ಹಿಂದೆ ನಾನಿದ್ದೇನೆ ಅನ್ನುವಂತಹದನ್ನ. ಸೊ ಅದನ್ನ ಅರ್ಥ ಮಾಡಬೇಕು, ಅದನ್ನೇ ಅವರು ಹೇಳ್ತಾರೆ. ಅದರಿಂದ ಐನ್ಸ್ಟೈನ್ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಂಡಿರುವಂತಹ ವಿಜ್ಞಾನಿ ಅವರು ಹೇಳ್ತಾರೆ, ವಿಜ್ಞಾನ ಏನೂ ಇಲ್ಲ. ಈ ಸೃಷ್ಟಿಕರ್ತನ ವಿಜ್ಞಾನವನ್ನು ನಾವು ತಿಳ್ಕೊಳ್ಳಿಕ್ಕೆ ಹೋದಾಗ ಅವರು ಅನ್ವೇಷಣೆ ಏನಿದೆ ಅದು ಬರೀ ಅನ್ವೇಷಣೆ ಅಷ್ಟೇ ಬಿಟ್ರೆ ಅಲ್ಲಿ ಯಾವುದೇ ಒಂದು ಅವರು ಡಿಸ್ಕವರಿ ಮಾಡ್ತಾರೆ, ಭಗವಂತನ ಸೃಷ್ಟಿಯಲ್ಲಿ ಏನಿದೆಯೋ ಅದನ್ನ ಹುಡುಕ್ತಾರೆ ಬಿಟ್ರೆ ಅವರಿಂದ ಯಾವುದೇ ಒಂದು ಶೋಧ ಅಥವಾ ನಿಜವಾದ ಕ್ರಿಯೇಷನ್ ಅನ್ನುವಂತಹದ್ದು ಅಲ್ಲಿ ಆಗಲಿಕ್ಕೆ ಸಾಧ್ಯವಿಲ್ಲ. ಯಾವುದೇ ಭೌತಿಕ ವಿಜ್ಞಾನದಲ್ಲಿ ಅದು ಸಾಧ್ಯವಿಲ್ಲ.
ಆದ್ರಿಂದ ಇಲ್ಲಿ ನಾವು ತಿಳ್ಕೊಳ್ಳುವಂತ ಹೇಳಿದ್ರೆ ಪ್ರತಿಯೊಂದು ಸೃಷ್ಟಿಯ ಹಿಂದೆ ಪರಮಾತ್ಮನಿದ್ದಾನೆ. ಆದರೆ ಆತ್ಮ ಸಾಕ್ಷಾತ್ಕಾರದಲ್ಲಿ ಯಾರಿರ್ತಾರೆ ಅವರು ಮಾತ್ರ ಇದನ್ನ ಅರ್ಥ ಮಾಡಿಕೊಳ್ಳಬಲ್ಲರು. ಭವಿಷ್ಯಚ ಭೂತಾನಿ ಧಾರಯಾಮ್ಯಹಮೋಜಸ ಪುಷ್ಣಾಮಿ ಚೌಷಧಿ ಸರ್ವಾಹ ಸೋಮೋ ಭೂತ್ವಾ ರಸಾತ್ಮಕಃ. ಹರೇ ಹರೇ ಕೃಷ್ಣ. ಕೃಷ್ಣ. ಹೇಳಿ ಹಾ, ಮಾತೆ. ಓದಿ ಪ್ರಭುಜಿ. ಹರೇ ಕೃಷ್ಣ. ನಾನು ಪ್ರತಿಯೊಂದು ಲೋಕವನ್ನು ಪ್ರವೇಶಿಸುತ್ತೇನೆ ಮತ್ತು ನನ್ನ ಶಕ್ತಿಯಿಂದ ಅವು ತಮ್ಮ ಪಥದಲ್ಲಿ ಉಳಿಯುತ್ತವೆ. ನಾನು ಚಂದ್ರನಾಗುತ್ತೇನೆ ಮತ್ತು ಮತ್ತು ಹಾಗೆ ಎಲ್ಲಾ ತರಕಾರಿಗಳಿಗೆ ಜೀವರಸವನ್ನು ನೀಡುತ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ತರಕಾರಿಗಳಿಗೆ ತಾನು ಜೀವರಸವನ್ನ ನೀಡ್ತೇನೆ ಅಂತ ಹೇಳ್ತಾನೆ. ಯಾಕೆಂದ್ರೆ ಈ ರೈತರಿಗೆಲ್ಲ ಗೊತ್ತಿದೆ, ರಾತ್ರಿ ಚಂದ್ರನ ಬೆಳಕು ಚೆನ್ನಾಗಿದ್ರೆ ತರಕಾರಿಗಳು ಚೆನ್ನಾಗಿ ಬೆಳೆಯುತ್ತೆ ಅಂತ. ಯಾಕೆಂದ್ರೆ ಆ ತರಕಾರಿಗಳಲ್ಲಿ ಆ ರಸ ಕೊಡುವಂಥವನು ತಾನು ಅನ್ನುವಂಥದ್ದು. ಅದರಿಂದ ಅವನು ಎಲ್ಲಾ ಲೋಕವನ್ನ ಪ್ರವೇಶಿಸ್ತಾನೆ ಮತ್ತೆ ಅವು ತಮ್ಮ ಪಥದಲ್ಲಿ. ಅದರಿಂದ ನೀವು ನೋಡ್ಬೋದು, ಇಂತಹ ದೊಡ್ಡ ದೊಡ್ಡ ಗ್ರಹಗಳು, ಭೂಮಿ ಏನೂ ಇಲ್ಲ, ಚಿಕ್ಕದು. ನಾವೆಲ್ಲ ಅವನ ಸೃಷ್ಟಿಯಲ್ಲಿ ಒಂದು ಧೂಳಿನ ಕಣಕ್ಕೂ ಸಮ ಅಲ್ಲ, ಬಹಳ ಚಿಕ್ಕದು. ನಾವು ಆ ಥರ ನೋಡ್ಲಿಕ್ಕೆ ಹೋದ್ರೆ ನಾವು ಭೂಮಿಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಒಂದು ಧೂಳಿನ ಕಣ ಇರ್ಬೋದು ಅವನ ಸೃಷ್ಟಿಯಲ್ಲಿ, ಅಷ್ಟು ದೊಡ್ಡದಲ್ಲ ನಾವು. ಆದರೆ ಅಂತಹ ಸೃಷ್ಟಿಗಳು ಎಲ್ಲವೂ ತಮ್ಮ ಕಕ್ಷೆಯಲ್ಲಿ ಇರುವ ಹಾಗೆ ನೋಡ್ಕೊಳ್ಳಿಕ್ಕೆ ಕಾರಣ, ಅವನು ಹೇಳ್ತಾನೆ ತಾನು ಅವನ್ನ ಪ್ರವೇಶಿಸ್ತೇನೆ, ನನ್ನ ಶಕ್ತಿಯಿಂದ ಅವು ಪಥದಲ್ಲಿ ಉಳಿಯುತ್ತವೆ ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ಅದರಿಂದ ಈ ಗುರುತ್ವಾಕರ್ಷಣ ಶಕ್ತಿ ಅಂತ ನಾವು ಏನು ಹೇಳ್ತೇವೆ, ಸೊ ಗುರುತ್ವಾಕರ್ಷಣ ಶಕ್ತಿ ಎಲ್ಲವನ್ನ ಆಕರ್ಷಿಸುವಂತಹದ್ದು. ಯಾಕಂದ್ರೆ ಅವನು ಸೆಂಟರ್ ಆಫ್ ದಿ ಯೂನಿವರ್ಸ್, ಅಲ್ಲಿ ಅವನು ಇದ್ದೇ ಇರ್ತಾನೆ. ಅದರಿಂದ ಅವನು ಎಲ್ಲವನ್ನ ಹಿಡಿದಿಟ್ಕೊಳ್ತಾನೆ ಅನ್ನುವಂಥದ್ದು, ಸರಿಯಾದ ಮಾರ್ಗದಲ್ಲಿ ಹೋಗುವ ಹಾಗೆ. ಆದರೆ ಭಗವಂತ ಹೇಗೆ ದಾರದಲ್ಲಿ ಪೋಣಿಸಿದ ಮಣಿಗಳಂತೆ, ನಮಗೆ ದಾರದಲ್ಲಿ ಮಣಿ ಪೋಣಿಸಿದಾಗ ಬರೀ ಮಣಿಗಳು ಕಾಣುತ್ತೆ, ದಾರ ಕಾಣಲ್ಲ. ಅದೇ ರೀತಿಯಾಗಿ ಈ ಎಲ್ಲದರ ಹಿಂದೆ ಇರುವಂತಹ ಪರಮಾತ್ಮ ನಮಗೆ ಕಾಣುವುದಿಲ್ಲ, ಎಲ್ಲವನ್ನ ಹಿಡಿದಿಟ್ಕೊಂಡಿರುವಂಥವನು. ಆದ್ರೆ ಅವನು ಹೇಳ್ತಾ ಇದ್ದಾನೆ ಇಲ್ಲಿ, ನಾನು ಎಲ್ಲ ಲೋಕಗಳನ್ನ ಪ್ರವೇಶಿಸ್ತೇನೆ ಮತ್ತು ನಮಗೆ ತಿನ್ಲಿಕ್ಕೆ ಬೇಕಾದಂತಹ ಅವಶ್ಯಕವಾದಂತಹ ತರಕಾರಿಗಳಿಗೆ ರಸವನ್ನ ತುಂಬುತ್ತಾನೆ ತಾನು ಚಂದ್ರನಾಗಿ ಅನ್ನುವ ಮಾತನ್ನು ಹೇಳ್ತಾನೆ. ಅಷ್ಟೇ ಅಲ್ಲ, ಮುಂದೆ ಹೋಗಿ ಹೇಳ್ತಾನೆ, ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ಹರೇ ಕೃಷ್ಣ. ಮಾತಾಜಿ. ಎಲ್ಲಾ ಜೀವಿಗಳ ದೇಹಗಳಲ್ಲಿ ಜಠರಾಗ್ನಿ ನಾನು. ದೇಹದಿಂದ ಹೊರಕ್ಕೆ ಹೋಗುವ ಮತ್ತು ಒಳಕ್ಕೆ ಬರುವ ಪ್ರಾಣವಾಯುವಿನೊಂದಿಗೆ ಸೇರಿ ನಾನು 4 ವಿಧವಾದ ಆಹಾರವನ್ನು ಜೀರ್ಣ ಮಾಡುತ್ತೇನೆ. ಹರೇ ಕೃಷ್ಣ. ಭಗವಂತ ಹೇಳ್ತಾ ಇದ್ದಾನೆ, ಎಲ್ಲಾ ದೇಹಗಳಲ್ಲಿರುವಂತಹ ಜಠರಾಗ್ನಿ ನಾವು ಅಲ್ವಾ. ಅಹಂ ವೈಶ್ವ ನರೋ ಭೂತ್ವ, ಪ್ರತಿಯೊಂದು. ಅದರಿಂದ ನಾವು ಹೇಳ್ತೇವೆ ಏನು, ಈ ಜಠರಾಗ್ನಿ ಅನ್ನುವಂತಹದ್ದು ಸರಿಯಾಗಿ ಉರಿತಾ ಇರಬೇಕು. ಜೀರ್ಣವಾಗಬೇಕಂದ್ರೆ ನಾವು ಸ್ವಲ್ಪ ಬಿಸಿ ನೀರನ್ನ ಜಾಸ್ತಿ ಅಂದ್ರೆ ಕುಡಿತೇವೆ, ಅಂದ್ರೆ ಅದು ಅಗ್ನಿ ಆಗಿರೋದ್ರಿಂದ ಅದರಿಂದ ಅಷ್ಟೇ ಅಲ್ಲ, ಮತ್ತೆ ಅವನೇನ್ ಮಾಡ್ತಾನೆ, ಈ ಉಸಿರಾಟ ಪ್ರಕ್ರಿಯೆಯಲ್ಲಿ ನಮ್ಮ 4 ಬಗೆಯ ಆಹಾರವನ್ನ ಜೀರ್ಣ ಮಾಡ್ತಾನೆ. ಉಸಿರಾಟ ಪ್ರಕ್ರಿಯೆ ಅಂದ್ರೆ ಆಯ್ದ್ರೆ ದೇಹದಿಂದ ಹೊರಕ್ಕೆ ಹೋಗುವ ಮತ್ತು ಒಳಕ್ಕೆ ಬರುವ ಪ್ರಾಣವಾಯುವಿನೊಂದಿಗೆ. ಆ ಪ್ರಾಣವಾಯು ಏನ್ ಬರುತ್ತೆ ಹೋಗುತ್ತೆ ಬಿಡ್ತೀವಿ, ಆ ಸಮಯದಲ್ಲಿ ಅವನು ನಾವು ತಿಂದಂತಹ ಆಹಾರವನ್ನ 4 ವಿಧವಾದ ಆಹಾರವನ್ನ ಜೀರ್ಣ ಮಾಡ್ತಾನೆ. 4 ವಿಧವಾದ ಆಹಾರ ಯಾವುದು ಅಂದ್ರೆ, ಒಂದು ನಾವು ನೆಕ್ಕಿ ತಿನ್ನುವಂತಹದ್ದು, ಇನ್ನೊಂದು ಡೈರೆಕ್ಟ್ ಆಗಿ ಕುಡಿಯುವಂತಹದ್ದು, ಇನ್ನೊಂದು ಅಗದು ತಿನ್ನುವಂತಹದ್ದು ಅಂದ್ರೆ ದ್ರವರೂಪ, ಇನ್ನೊಂದು ನುಂಗುವಂಥದ್ದು. ಈ ರೀತಿಯಾಗಿ 4 ಬಗೆಯ ಆಹಾರವನ್ನ ಅವನು ಜೀರ್ಣ ಮಾಡ್ತಾನೆ. ಅಂದ್ರೆ ಶರೀರಕ್ಕೆ ಬೇಕಾದ ಪೌಷ್ಟಿಕವನ್ನ ಅದರಿಂದ ಹೀರ್ಕೊಂಡು ಅದನ್ನ ನಾವು ಮತ್ತೆ ಇದು ಮಾಡ್ತೇವೆ. ಸೊ ಅವನು ಅದಕ್ಕೆ ಕಾರಣನೂ ಅವನೇ. ಅವನು ಜಠರಾಗ್ನಿಯಾಗಿ ನಮ್ಮ ಶರೀರದ, ಅದರಿಂದ ನಾವು ಸುಮ್ಮನೆ ಏನನ್ನಾದ್ರೂ ತಿಂದು ತಿಂದು ಅಲ್ಲಿ ಕೊಡಬಾರದು ಅವನಿಗೆ. ಆಗ್ಲೇ ನಾವು ಏನಾಗುತ್ತೇವೆ ಅಂದ್ರೆ ಈ ಅದನ್ನ ಅಬ್ಯೂಸ್ ಮಾಡಿದಾಗೆ ನಾವೇನಾದ್ರೂ ತಿಂದ್ರೆ. ಅದರಿಂದ ಆಹಾರವನ್ನ ಕಂಟ್ರೋಲ್ ಮಾಡಬೇಕು ಅಂತ. ಈಗ ರೂಪ ಗೋಸ್ವಾಮಿ ಅಂತ ಒಬ್ಬರು ಹಿರಿಯ ಆಚಾರ್ಯರಿದ್ದಾರೆ,
ಈ ಇಸ್ಕಾನ್ ಗೌಡ ಈ ಬ್ರಹ್ಮ ಮಾಧ್ವ ಗೌಡಿಯ ಸಂಪ್ರದಾಯದಲ್ಲಿ. ಸೊ ಅವರಲ್ಲಿ ಅವ್ರು ಹೇಳ್ತಾರೆ, ಮುಖ್ಯವಾಗಿ ಭಕ್ತಿರಸಾಮೃತ ಸಿಂಧುವಿನಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ, ಈ ಬಾಯಿ, ಉದರ ಮತ್ತೆ ಜನನಾಂಗ ಇದನ್ನ ಕಂಟ್ರೋಲ್ ಮಾಡೋದು ಅಂದ್ರೆ ಅದನ್ನ ಬಹಳ ಕಷ್ಟ ಅಂತ. ಅಂದ್ರೆ ಅದನ್ನು ನಾವು ಕಂಟ್ರೋಲ್ ಮಾಡಿದಾಗ ಅಂದ್ರೆ ಭಕ್ತಿಯಲ್ಲಿ ಇನ್ನೂ ನಮಗೆ ಹೆಚ್ಚು ಮುಂದುವರಿಲಿಕ್ಕೆ ಆಗತ್ತೆ, ಆಧ್ಯಾತ್ಮದಲ್ಲಿ ಅನ್ನುವಂಥದ್ದು. ಅದರಿಂದ ಇದನ್ನೆಲ್ಲ ನಾವು ಸರಿಯಾದ ರೀತಿಯಲ್ಲಿ ಮಾಡ್ಕೋಬೇಕು. ಯಾಕಂದ್ರೆ ಅಲ್ಲಿ ದೇವರಿದ್ದಾನೆ, ದೇವರನ್ನ ನಾವು ಇದು ಮಾಡಿದಾಗೆ, ಭಗವಂತನನ್ನ ಅವನಿಗೆ ಒಂದಷ್ಟು ನಿಂದನೆ ಮಾಡಿದ ಹಾಗೆ, ನಾವು ಸರಿಯಾದ ಆಹಾರವನ್ನು ಸ್ವೀಕಾರ ಮಾಡಿಲ್ಲ ಅಂದ್ರೆ ಆಹಾರ ಶುದ್ಧೋ ಸತ್ವಶುದ್ಧಿ. ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟೋ ಮತ್ತಃ ಸ್ಮೃತಿ ಜ್ಞಾನಂ ಅಪೋಹನಂಚ ವೇದ್ಯೈಶ್ಚ ಸರ್ವೈರ್ ಅಹಮೇವ ವೇದ್ಯೋ ವೇದಾಂತ ಕೃದ್ವೇದ ವಿದೇವ ಚಾಹಂ. ಹರೇ ಕೃಷ್ಣ. ನಾನು ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸಿದ್ದೇನೆ. ಸ್ಮರಣೆ, ಜ್ಞಾನ ಮತ್ತು ಮರೆವು ನನ್ನಿಂದ ಬರುತ್ತದೆ. ಎಲ್ಲ ವೇದಗಳಿಂದ ತಿಳಿಯಬೇಕಾದವನು ನಾನು. ವೇದಾಂತ ಕರ್ತ ನಾನು. ವೇದಗಳನ್ನು ತಿಳಿಯುವವನು ನಾನೇ. ಹರೇ ಕೃಷ್ಣ. ಭಗವಂತ ವೇದಾಂತದ ಕರ್ತೃ. ಎಲ್ಲ ಉಪನಿಷತ್ತುಗಳೆಲ್ಲ ಬರುತ್ತೆ ಅದರಲ್ಲಿ. ಸೊ ವೇದಾಂತ ಸೂತ್ರಗಳನ್ನ ವೇದವ್ಯಾಸರು ಬರೆದಿರ್ತಾರೆ. ಸೊ ವೇದಾಂತ ಅದೆಲ್ಲದರ ಕರ್ತೃ, ವೇದಗಳನ್ನ ಎಲ್ಲವನ್ನ ತಿಳಿದವನು ನಾನೇ ಅಂತ ಹೇಳ್ತಾನೆ. ಅಷ್ಟೇ ಅವನು ಯಾಕೆ ಪ್ರತಿಯೊಬ್ಬರ ಹೃದಯದಲ್ಲಿದ್ದಾನೆ. ಅಂದ್ರೆ ನಮ್ಮ ಸ್ಮರಣೆ ಅಂದ್ರೆ ನಾವು ಏನನ್ನ ನೆನಪಿಟ್ಕೊಳ್ಬೇಕು, ಏನನ್ನ ನೆನಪಿಟ್ಕೊಳ್ಬಾರದು ಅನ್ನೋದು ಅವನಿಗೆ ಗೊತ್ತೇ. ಅದರಿಂದ ನಮ್ಮ ಸ್ಮರಣೆ ಮತ್ತ ಮರೆವು, ಜ್ಞಾನ ಮತ್ತೆ ಮರೆವು ಎಲ್ಲವೂ ನನ್ನಿಂದ ಬರುತ್ತೆ ಅನ್ನೋದನ್ನ ಹೇಳ್ತಾನೆ. ಯಾಕೆಂದ್ರೆ ಅವನಿಗೆ ನಾವು ಎಷ್ಟು ಜನ್ಮವನ್ನ ದಾಟಿ ಬಂದಿದ್ದೇವೆ ಅನ್ನೋದು ಅವನಿಗೆ ಎಲ್ಲ ಲೆಕ್ಕಾಚಾರ ಇದೆ. ಆದ್ರೆ ನಮಗೆ ಗೊತ್ತಿರಲ್ಲ. ನಮಗದೆಲ್ಲ ಗೊತ್ತಿದ್ರೆ ನಮ್ಮ ಪರಿಸ್ಥಿತಿ ಏನಾಗ್ಬೋದು. ಅದರಿಂದ ಅದಕ್ಕೋಸ್ಕರ ಅವನು ಮರೆವನ್ನ ಕೊಟ್ಟಿದ್ದಾನೆ, ಮತ್ತೆ ಸ್ಮರಣೆಯನ್ನು ಅವನೇ ಕೊಟ್ಟಿದ್ದಾನೆ. ಏನನ್ನ ಅವಶ್ಯಕತೆ ನೆನಪಿಟ್ಕೊಳ್ಬಹುದು ನಾವು ಅನ್ನುವಂಥದ್ದು. ಮತ್ತೆ ಜ್ಞಾನವನ್ನು ಸಹಿತ ಅವನು ನಮಗೆ ಕೊಟ್ಟಿದ್ದಾನೆ. ಅದನ್ನು ನಾವು ಪಡೆಯಬೇಕು. ಎಲ್ಲಾ ವೇದಗಳಿಂದ ನಾವು ವೇದಗಳ ಹಿಂದಿನ ಉದ್ದೇಶ ಏನು? ಅದರ ಉದ್ದೇಶ ಭಗವಂತನನ್ನು ಅರಿಯುವಂತಹದ್ದು. ಅದರಿಂದ ಎಲ್ಲಾ ವೇದಗಳಿಂದ ತಿಳಿಯಬೇಕಾದವನು ನಾನು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವ ಚ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಪುರುಷರಲ್ಲಿ 2 ವರ್ಗಗಳು, ಕ್ಷರರು ಮತ್ತು ಅಕ್ಷರರು. ಈ ಐಹಿಕ ಜಗತ್ತಿನಲ್ಲಿ ಎಲ್ಲಾ ಜೀವಿಗಳು ಕ್ಷರ, ಆಧ್ಯಾತ್ಮಿಕ ಜಗತ್ತಿನಲ್ಲಿ ಎಲ್ಲಾ ಜೀವಿಗಳು ಅಕ್ಷರ. ಕ್ಷರ ಅಂದ್ರೆ ಒಂದ್ ಸೆಕೆಂಡ್ ಮಾತಾಜಿ ಸಾಕು, ನೆಕ್ಸ್ಟ್ ಹೋದು. ಕ್ಷರ ಅಂದ್ರೆ ನಾಶವಾಗುವಂತಹದ್ದು, ಅಕ್ಷರ ಅಂದ್ರೆ ಶಾಶ್ವತವಾದಂತಹದ್ದು. ಅದರಿಂದ ಹೇಳ್ತಾನೆ ಭೌತಿಕ ಪ್ರಪಂಚದಲ್ಲಿ ಎಲ್ಲವೂ ಕ್ಷರ, ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಎಲ್ಲವೂ ಅಕ್ಷರ ಅನ್ನುವಂಥದ್ದು ಇಲ್ಲಿ ಅವನು ಹೇಳ್ತಾ ಇದ್ದಾನೆ. ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೇತ್ಯುದಾಹೃತಃ ಯೋ ಲೋಕತ್ರಯಮಾವಿಶ್ಯ ಬಿಭರ್ತವ್ಯಯ ಈಶ್ವರಃ. ಹರೇ ಕೃಷ್ಣ. ಇವರಿಬ್ಬರಲ್ಲದೆ ಅತ್ಯುತ್ತಮವಾದ ಜೀವಂತ ವ್ಯಕ್ತಿಯಾದ ಪರಮಾತ್ಮನು ಸ್ವತಃ ಅವಿನಾಶಿ. ಅವನು 3 ಜಗತ್ತುಗಳನ್ನು ಪ್ರವೇಶಿಸಿದ್ದಾನೆ ಮತ್ತು ಅವುಗಳನ್ನ ಪಾಲಿಸುತ್ತಿದ್ದಾನೆ. ಅದರಿಂದ ಈ ಕ್ಷರ ಅಕ್ಷರ ಜೀವಿಗಳು ಕ್ಷರ ಅಂದ್ರೆ ಈ ಅವರನ್ನ ಬಿಟ್ಟು ಈ ಪರಮಾತ್ಮ ಏನಿದ್ದಾನೆ ಅವನು ಅವಿನಾಶಿ, ಅವನು ಶಾಶ್ವತ, ಅವನು ಈ 3 ಲೋಕಗಳನ್ನು ಪ್ರವೇಶಿಸಿದ್ದಾನೆ ಅನ್ನೋದನ್ನ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಮತ್ತೆ ಅವುಗಳನ್ನ ಪಾಲಿಸ್ತಾ ಇದ್ದಾನೆ, ಎಲ್ಲವನ್ನ ನೋಡ್ಕೊಳ್ತಾ ಇದ್ದಾನೆ. ಅವನು ಸರಿಯಾದ ವ್ಯವಸ್ಥೆಯಲ್ಲಿ ಅವರು ಇರುವ ಹಾಗೆ ನೋಡ್ಕೊಳ್ತಾ ಇದ್ದಾನೆ. ಯಸ್ಮಾತ್ ಕ್ಷರಂ ಅತೀತೋಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರತಿತಃ ಪುರುಷೋತ್ತಮಃ. ಹರೇ ಕೃಷ್ಣ. ಹರೇ ಕೃಷ್ಣ. ನಾನು ಕ್ಷರ ಮತ್ತು ಅಕ್ಷರಗಳಿಗೆ
ಅತಿಥನು ಮತ್ತು ಅತ್ಯುತ್ತಮನು. ಆದುದರಿಂದ ಪ್ರಪಂಚವು ವೇದಗಳು ಪುರುಷೋತ್ತಮನೆಂದು ನನ್ನನ್ನು ಪ್ರಾರ್ಥನೆ ಮಾಡುತ್ತವೆ. ಹರೇ ಕೃಷ್ಣ. ಭಗವಂತನನ್ನು ನಾವು ಯಾಕೆ ಅವನನ್ನ ದೇವೋತ್ತಮ ಪರಮ ಪುರುಷ ಅಥವಾ ಪುರುಷೋತ್ತಮ ಅಂದ್ರೆ ಅವನು ಒಬ್ಬ ಪುರುಷರಲ್ಲಿ ಅತ್ಯಂತ ಉತ್ತಮ. ಯಾಕೆಂದ್ರೆ ಅವನು ಕ್ಷರ ಮತ್ತು ಅಕ್ಷರಗಳಿಗೆ ಅತೀತ. ಅಂದ್ರೆ ಅವನು ಅಕ್ಷರ ಅಂದ್ರೆ ಆಧ್ಯಾತ್ಮಿಕ ಲೋಕ, ಅಕ್ಷರ ಅಂದ್ರೆ ಭೌತಿಕ ಲೋಕ. ಆದ್ರೆ ಅದಕ್ಕೂ ಅತೀತ. ಅವನು ಆಧ್ಯಾತ್ಮಿಕ ಲೋಕಕ್ಕೂ ಅತೀತ. ಅವನು ಯಾವುದೇ ಅದರ ಅಭಿವ್ಯಕ್ತಿಯ ಭಾಗವಲ್ಲ, ಅತೀತನವನು. ಆದರೆ ಎಲ್ಲದಕ್ಕೂ ಮೂಲ ಅವನು, ಅತ್ಯುತ್ತಮನು. ಅದರಿಂದ ಎಲ್ಲಾ ವೇದಗಳು ಅವನನ್ನ ಪುರುಷೋತ್ತಮ ಅಂತ ಪ್ರಾರ್ಥನೆ ಮಾಡ್ತಾರೆ. ಪ್ರತಿಯೊಂದು ವೇದಗಳಲ್ಲೆಲ್ಲ ಕೃಷ್ಣನನ್ನೇ ಹೇಳಲಾಗಿದೆ, ದೇವೋತ್ತಮ ಪರಮ ಪುರುಷೋತ್ತಮ ಅಂತ ಅವನನ್ನ ಕರೆಯುವಂತಹದ್ದು. ಪ್ರತಿಯೊಂದು ಈ ಅವರು ಭಗವಂತನ ಹೇಗೆ ಅವನ ಹತ್ರ ಹೋಗಿಯೇ ಪ್ರಾರ್ಥನೆಯನ್ನ ಮಾಡ್ತಾರೆ. ಎಲ್ಲದಕ್ಕೂ ಸೊಲ್ಯೂಷನ್ ಅನ್ನ ಕೊಡುವಂತವನು ಅವನೇ. ಯೋ ಮಾಮೇವಮಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ಹರೇ ಕೃಷ್ಣ. ಭರತ ವಂಶಜನಾದ ಅರ್ಜುನನೇ, ಯಾರು ನನ್ನನ್ನು ಸಂದೇಹವಿಲ್ಲದೆ ದೇವೋತ್ತಮ ಪರಮಪುರುಷನೆಂದು ತಿಳಿಯುತ್ತಾನೋ ಅವನು ಎಲ್ಲವನ್ನೂ ತಿಳಿದವನು. ಆದ್ದರಿಂದ ಆತನು ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನಿರತನಾಗಿರುತ್ತಾನೆ. ಹರೇ ಕೃಷ್ಣ. ಭರತ ವಂಶ ಇಲ್ಲಿ ಯಾರು, ಇನ್ಕ್ಲೂಡಿಂಗ್ ಶಿವ, ಯೋಗಮಾಯಿಯಲ್ಲಿ ಇರ್ತಾರೆ. ಅವನನ್ನು ಶಿವನನ್ನು ನಾವು ಶ್ರೇಷ್ಠ ವೈಷ್ಣವ ಅಂತ ಕರಿತೇವೆ. ಅವನು ಸಹಿತ ಭಗವಂತನ ಭಕ್ತಿಯನ್ನ ಮಾಡ್ತಾನೆ. ಯಾರು ನನ್ನನ್ನು ಸಂದೇಹವಿಲ್ಲದೆ ದೇವೋತ್ತಮ ಪರಮಪುರುಷನೆಂದು ತಿಳಿಯುತ್ತಾನೋ ಅವನು ಎಲ್ಲವನ್ನಾ ತಿಳಿದವನು. ಆದ್ದರಿಂದ ಆತನು ಸಂಪೂರ್ಣ ಭಕ್ತಿ ಸೇವೆಯಲ್ಲಿ, ಭಗವಂತನ ಸೇವೆಯಲ್ಲಿ ನಿರತನಾಗ್ತಾನೆ. ಇದನ್ನ ನಾವು ಅವನನ್ನ ಹೇಗೆ ಭಗವಂತನನ್ನ ದೇವೋತ್ತಮ ಪರಮಪುರುಷ ಅಂತ ನಾವು ತಿಳ್ಕೊಂಡಾಗ ಅವನ ಭಕ್ತಿಯನ್ನು ಮಾಡಲಿಕ್ಕೆ ಆಗತ್ತೆ. ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾ ನಘ ಏತದ್ಬುದ್ಧ್ವಾ ಬುದ್ಧಿಮಾನ್ ಸಾನ್ ಕೃತಕೃತ್ಯಶ್ಚ ಭಾರತ. ಹರೇ ಕೃಷ್ಣ. ಪಾಪರಹಿತನಾದ ಅರ್ಜುನನೇ, ಇದು ವೇದಗಳ ಅತ್ಯಂತ ರಹಸ್ಯವಾದ ಭಾಗ. ಇದನ್ನು ಅರ್ಥ ಮಾಡಿಕೊಂಡವನು ಬುದ್ಧಿವಂತನಾಗುತ್ತಾನೆ. ಅವನ ಎಲ್ಲಾ ಪ್ರಯತ್ನಗಳು ಪರಿಪೂರ್ಣವಾಗುತ್ತದೆ. ಹರೇ ಕೃಷ್ಣ. ಇದು ಏನ್ ಹೇಳ್ತಾ ಇದ್ದಾನೆ ಅವನು? ವೇದದ ಅತ್ಯಂತ ರಹಸ್ಯವಾದಂತಹ ಭಾಗ ಯಾವುದು? ಅವನು ದೇವೋತ್ತಮ ಪರಮಪುರುಷ ಅನ್ನುವಂಥದ್ದು, ಅವನು ಪುರುಷೋತ್ತಮ ಅನ್ನುವಂಥದ್ದು. ಯಾಕೆಂದ್ರೆ ಎಲ್ಲವನ್ನ ಯಜ್ಞದ ಅಧಿಪತಿ ಅಂದ್ರೆ ಯಜ್ಞದ ಭೋಕ್ತಾರ ಅವನು. ಅತ್ಯಂತ ಕಟ್ಟಕಡೆಯ ತಾಣ ಅಂದ್ರೆ ನಮಗೆ ಎಲ್ಲಿ ಎಲ್ಲವನ್ನ ಪವಿತ್ರೀಕರಿಸುವವನು ಅವನು. ಅದರಿಂದ ಈ ವೇದದ ಅತ್ಯಂತ ರಹಸ್ಯವಾದ ಭಾಗವನ್ನು ಯಾರು ಅರ್ಥ ಮಾಡಿಕೊಳ್ತಾರೆ ಅವನ ಎಲ್ಲಾ ಪ್ರಯತ್ನಗಳು ಪರಿಪೂರ್ಣವಾಗತ್ತೆ, ಅವನು ಬುದ್ಧಿವಂತನಾಗ್ತಾನೆ ಅಂತ ಹೇಳ್ತಾ ಇದ್ದಾನೆ. ಸೊ ಬುದ್ಧಿವಂತರಾಗಬೇಕಾದ್ರೆ ನಾವೇನ್ ಮಾಡ್ಬೇಕು? ನಮ್ಮಲ್ಲಿರುವಂತಹ ಇಂಟೆಲಿಜೆಂಟ್ ಕೋಶಂಟ್, ಇಮೋಷನಲ್ ಕೋಶಂಟ್ ಮತ್ತೆ ಸ್ಪಿರಿಚುವಲ್ ಕೋಶಂಟ್ ಮೂರನ್ನೂ ನಾವು ವರ್ಧಿಸ್ಕೊಳ್ಬೇಕು. ಅದರಿಂದ ಬುದ್ಧಿ ಆಟೋಮೆಟಿಕಲಿ ಆಗತ್ತೆ ಅಂತ. ನಮ್ಮ ಭಾವನೆಗಳು ಸಹಿತ ಕಂಟ್ರೋಲ್ ಬರುತ್ತೆ ಮತ್ತೆ ನಮ್ಮ ಬುದ್ಧಿಯೂ ಚುರುಕಾಗತ್ತೆ ಯಾವಾಗ ನಾವು ನಮ್ಮ ಆಧ್ಯಾತ್ಮಿಕ ಅಂಶವನ್ನ ಜಾಸ್ತಿ ಮಾಡಿಕೊಳ್ಳುತ್ತೇವೆ. ಯಾವಾಗ ನಾವು ಈ ರೀತಿಯಾಗಿ ಕೃಷ್ಣ ಪ್ರಜ್ಞೆಯಲ್ಲಿದ್ದು ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾ ನಾವು ಮನಸ್ಸನ್ನು ನಿಗ್ರಹಿಸಿದಾಗ ಉಳಿದೆರಡು ಆಟೋಮೆಟಿಕಲಿ ಆಗುತ್ತೆ. ಅದರಿಂದ ಅವನು ಬುದ್ಧಿವಂತನಾಗ್ತಾನೆ ಮತ್ತು ಎಲ್ಲಾ ಪ್ರಯತ್ನಗಳು ಪರಿಪೂರ್ಣವಾಗತ್ತೆ ಅನ್ನೋದನ್ನು ಹೇಳಿದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ರಿಗೂ ಇವತ್ತಿಗೆ ಅಧ್ಯಾಯ ಮುಗಿಯುತ್ತೆ. ಸೊ ಏನಾದರೂ ಪ್ರಶ್ನೆ ಇದ್ರೆ ಕೇಳಬಹುದಿಲ್ಲ. ನಾವು ಹರೇ ಕೃಷ್ಣ ಮಹಾಮಂತ್ರವನ್ನ ಜಪ ಮಾಡೋಣ ಇವಾಗ. ಪ್ರಭುಜಿ ಹರೇ ಲಾಸ್ಟ್ ಸ್ಕ್ರೀನ್. ಹರೇ ಕೃಷ್ಣ. ಪ್ರಭುಜಿ ಲಾಸ್ಟ್ ಸ್ಕ್ರೀನ್ ನಲ್ಲಿ ಕಾನ್ಫಿಡೆನ್ಷಿಯಲ್ ಅಂತ ಬರೆದಿದ್ದಾರೆ ಒಂದು ಪೇಜ್ ಅಲ್ಲಿ, ಏನದು? ಹಾ, ಅದು ಶಾಸ್ತ್ರದಲ್ಲಿ ಹೇಳಿರುವಂತಹ ಅತ್ಯಂತ ರಹಸ್ಯವಾದ ಭಾಗ ಅಂತ. ವೇದಗಳಲ್ಲಿ ಹೇಳಿರುವಂತಹ ಅತ್ಯಂತ ರಹಸ್ಯವಾದ ಭಾಗ ಏನು ಅಂದ್ರೆ ಇವನೇ ದೇವೋತ್ತಮ ಪರಮಪುರುಷ ಕೃಷ್ಣ ಅನ್ನುವಂಥದ್ದು. ಅಂದ್ರೆ ಅವನು ಪುರುಷೋತ್ತಮ ಅಂತ. ಕನ್ನಡದಲ್ಲಿ ಅದಕ್ಕಾಗಿ ಕೇಳಿದೆ ನಾನು. ಹಾ 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 ಅದೇ ಅದರ ಅರ್ಥನೇ ಇದೆ ಅದು.
ಈಗ ನಾವು ಕನ್ನಡದಲ್ಲಿ ಏನು ಅರ್ಥ ಶ್ಲೋಕದ ಅರ್ಥ ಓದಿದ್ರೆ ಅದು ಇಂಗ್ಲಿಷ್ ಅಲ್ಲಿ ಇದೆ ಆ ಕಡೆ. ಹರೇ ಹೌದು. ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಅದೇ ಕಾನ್ಫಿಡೆನ್ಷಿಯಲ್, ಅದು ವೇದಗಳಲ್ಲಿ ಹೇಳಿದೆ ಅನ್ನುವಂಥದ್ದು ಅವನ ಬಗ್ಗೆ. ಈಗ ನಾವು ಯಾವುದೇ ನೀವು ಓದಿ ಯಾವುದೇ ಒಂದು ಪುರಾಣ ಯಾವುದೇ ಒಂದು ಇದು ತಗೊಂಡ್ರು ನಾವು ನೋಡಿ ಕೊನೆಗೆ ಕೃಷ್ಣನಿಗೆ ಅರ್ಪಣೆ ಇಲ್ಲದೆ ಯಾವುದೂ ಕೆಲಸ ಆಗೋದಿಲ್ಲ. ಕೃಷ್ಣಾರ್ಪಣ ಮಸ್ತುವನ್ನೇ ಹೇಳುತ್ತೇವೆ. ಈಗ ನೀವು ಏನೇ ಮಾಡಿದ್ರು ಅದು ಕೊನೆಗೆ ನಾವು ಅಲ್ಲಿಗೆ ಅವನಲ್ಲಿಯೇ ಹೋಗ್ಬೇಕಾದ ಅವನಿಗೆ ಸೇರ್ಬೇಕಾದದ್ದು ಅನ್ನುವಂಥದ್ದನ್ನ ವೇದಗಳು ಸಹಿತ ರಹಸ್ಯ ಶಾಸ್ತ್ರಗಳು ಸಹಿತ ಅದನ್ನೇ ಹೇಳುವಂತಹದ್ದು. ಅದು ಅದಕ್ಕಾಗಿ ಇಲ್ಲಿ ಕಾನ್ಫಿಡೆನ್ಷಿಯಲ್ ಅಂತ ಹಾಕಿದ್ದಾರೆ ಅಷ್ಟೇ. ಮತ್ತೆ ಎಂತ ರಹಸ್ಯವಾದ, ಅವನು ಹೇಳ್ತಾನಲ್ಲ ಇದು ರಹಸ್ಯವಾದ ಭಾಗ ಅಂತ. ರಹಸ್ಯ ಅಂದ್ರೆ ಏನು? ಕಾನ್ಫಿಡೆನ್ಷಿಯಲ್. ಹರೇ ಕೃಷ್ಣ. ಧನ್ಯವಾದಗಳು. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಾವೆಲ್ಲ ಈಗ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸೋಣ. ಜೈ ಶ್ರೀಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ 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 ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ಹರೇ, 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 ಕೃಷ್ಣ ಕೃಷ್ಣ ಹರೇ ಹರೇ, ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ಹರೇ, ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ಹರೇ,
ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಭಗವದ್ಗೀತಾ ಗ್ರಂಥರಾಜಕ್ಕೆ ಜಯವಾಗಲಿ, ಶ್ರೀಲಾ ಪ್ರಭುಪಾದರಿಗೆ ಜಯವಾಗಲಿ, ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜಯವಾಗಲಿ, ಎಲ್ಲ ಭಕ್ತರಿಗೂ ಜಯವಾಗಲಿ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಶುಭರಾತ್ರಿ. ಧನ್ಯವಾದ ಪ್ರಭುಜಿ. ಶುಭರಾತ್ರಿ. ಧನ್ಯವಾದ.